ಮ್ಯಾಂಗ್ಳೂರಿನವರಿಗೆ ರಿಯಲ್ ಫರಂಗಪೇಟೆ ಅವರಿಗೆ ನಮಸ್ಕಾರ. ಸೊ ಮೊದಲನೇದಾಗಿ ರಾಜ್ಯ ಚುನಾವಣೆ ಹತ್ರ ಬರ್ತಿರೋ ಸಂದರ್ಭದಲ್ಲಿ ರಿಯಲ್ ಫರಂಗಿಪೇಟೆ ಅವರ ದಿನಚರಿ ಹೇಗಿದೆ? ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಚುನಾವಣಾ ಕಾವು ಏರ್ತಾ ಇದೆ. ಎಲ್ಲ ರಾಜಕೀಯ ಪಕ್ಷಗಳ ರೀತಿಯಲ್ಲೇ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವು ಕೂಡ ಚುನಾವಣಾ ಪೂರ್ವ ತಯಾರಿಯಲ್ಲಿ ತೊಡಗಿದೆ. ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕರ್ನಾಟಕ ವಿಧಾನಸಭೆಯ ಚುನಾವಣೆಯ ಬಗ್ಗೆ ಸುಮಾರು 46 ಕ್ಷೇತ್ರಗಳನ್ನ ಘೋಷಣೆ ಮಾಡಿದ್ದಾರೆ. ಇನ್ನು 100 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವಂತಹ ತೀರ್ಮಾನವನ್ನು ಕೂಡ ಕೈಗೊಂಡಿದ್ದೇವೆ. ಈಗಾಗಲೇ 10 ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಉಳಿದ ಅಭ್ಯರ್ಥಿಗಳ ಪಟ್ಟಿಯನ್ನ ನಮ್ಮ ರಾಜ್ಯ ಸಮಿತಿಯು ಶೀಘ್ರವೇ ಬಿಡುಗಡೆ ಮಾಡಲಿಕ್ಕಿದೆ. ತಳಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರನ್ನ ಮತ್ತು ಕೇಡರ್ಸ್ ಗಳನ್ನ ಒಗ್ಗೂಡಿಸುವಂತಹ ಕೆಲಸ ಭರದಿಂದ ಸಾಗ್ತಾ ಇದೆ. ಒಂದು ಪಾರದರ್ಶಕವಾದಂತಹ ನಿರ್ಭೀತಿಯ ರಾಜಕೀಯಕ್ಕಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಜ್ಜಾಗಿ ನಿಂತಿದೆ. ಈ ನಿಟ್ಟಿನಲ್ಲಿ ಬೂತ್ ಜೋಡೋ ಅನ್ನುವಂತಹ ಅಭಿಯಾನವನ್ನ ಈಗಾಗಲೇ ಆರಂಭಿಸಿ ತಳಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನು ಮತ್ತು ಕೇಡರ್ಗಳನ್ನ ಒಗ್ಗೂಡಿಸುವಂತಹ ತಂತ್ರಗಾರಿಕೆ ಎಸ್ಡಿಪಿ ಪಕ್ಷದಿಂದ ನಡೀತಾ ಇದೆ. ಈಗ PFI ಮುಖಂಡರ ಮನೆ ಮೇಲೆ ಇತ್ತೀಚೆಗೆ NIA ದಾಳಿ ಮಾಡಿದ ನಂತರ ಇದು SDPI ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅಂತ? ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಮೇಲೆ NIA ದಾಳಿ ಏನಿದೆ ಅದು ಒಂದು ಷಡ್ಯಂತ್ರದ ಭಾಗವಾಗಿದೆ. ಬಿಜೆಪಿ ಸರ್ಕಾರದ ಷಡ್ಯಂತ್ರದ ಭಾಗ. ಮುಸ್ಲಿಂ ಸಮುದಾಯದ ಹಕ್ಕುಗಳಿಗಾಗಿ ನಡೆಸುವಂತಹ ಹೋರಾಟವನ್ನ ಹತ್ತಿಕ್ಕುವಂತಹ ಒಂದು ಪ್ರಯತ್ನದ ಭಾಗವಾಗಿರ್ತದೆ. ಆ ಒಂದು ಕಾರಣಗಳಿಂದ ಈ ಒಂದು ದಾಳಿ ಏನಿದೆ ಇದು ಒಂದು ರಾಜಕೀಯ ನಾಟಕ ಮಾತ್ರ. ಈ ದಾಳಿಯಿಂದ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜಕೀಯ ಬೆಳವಣಿಗೆಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ. ಖಂಡಿತವಾಗಿಯೂ ಆ ವಿಚಾರವೂ ಕೂಡ ನಮ್ಗೆ ಚುನಾವಣಾ ರಂಗಕ್ಕೆ ಪೂರಕವಾಗಿ ಪರಿಣಮಿಸಲಿಕ್ಕೆ ಇದೆ. ಯಾಕಂತ ಹೇಳಿದ್ರೆ ಜನತೆಗೆ ಅರ್ಥ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಯಾವ ರೀತಿ ಹೋರಾಟಗಳನ್ನ ಈ ಕೇಂದ್ರ ಸರ್ಕಾರ ಹತ್ತಿಕ್ತದೆ ಅನ್ನುವಂತಹ ಒಂದು ವಿಚಾರವನ್ನ ಜನತೆಯ ಮುಂದೆ ಇಡ್ಲಿಕ್ಕೆ ಒಂದು ಸ್ಪಷ್ಟವಾದಂತಹ ಉದಾಹರಣೆಯಾಗಿ ಈ ಒಂದು ವಿಚಾರವನ್ನ ನಾವು ಪರಿಗಣಿಸಲಿಕ್ಕಿದ್ದೇವೆ. ಈಗ PFI ಬ್ಯಾನ್ ಇಂದ SDPI ವರ್ಚಸ್ ಕುಂದಿದೆಯಾ? ಮತ್ತಿನ್ನೊಂದು ಕೆಲ ಯುವ ನಾಯಕರು SDPI ಇಂದ ಹೊರಬಂದು ಬೇರೆ ಪಕ್ಷದ ಜೊತೆ ಸೇರ್ತಾ ಇದ್ದಾರೆ. ಇದು ಪಕ್ಷ ಸಂಘಟನೆಗೆ ತೊಂದರೆ ಆಗ್ಬೋದಾ ಅಂತ? ನೋಡಿ, ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಧೀನದಲ್ಲಿ ಕಾರ್ಯಾಚರಿಸುವಂತಹ ಒಂದು ಪಕ್ಷ. ಇದಕ್ಕೆ ಇತರ ಯಾವುದೇ ವಿಚಾರಗಳು ಖಂಡಿತವಾಗಿ ಬಾಧಿಸುವುದಿಲ್ಲ. SDPI ಏನು ತೀರ್ಮಾನಗಳನ್ನ ತೆಗೆದುಕೊಳ್ತದೆ ಮತ್ತು SDPI ಯ ನಿಲುವೇನು ಆ ನಿಟ್ಟಿನಲ್ಲಿ ಪಕ್ಷವನ್ನ ನಾವು ಮುಂದೆ ಕೊಂಡೋಗ್ತೇವೆ. ನಮ್ಮ ಮೂಲ ಉದ್ದೇಶ ಏನಂತ ಹೇಳಿದ್ರೆ ದಮನಕ್ಕೊಳಗಾದಂತಹ ದೌರ್ಜನ್ಯಕ್ಕೊಳಗಾದಂತಹ ಸಮುದಾಯವನ್ನ ಮತ್ತು ರಾಜಕೀಯವಾಗಿ ಬದಿಗೆ ಸರಿಸಲ್ಪಟ್ಟಂತಹ ಸಮುದಾಯವನ್ನ ರಾಜಕೀಯವಾಗಿ ಸಬಲೀಕರಣ ಮಾಡುವಂತಹ ಒಂದು ಪ್ರಯತ್ನ. ಈ ನಿಟ್ಟಿನ ಆಶಯಗಳನ್ನ ವಿಚಾರಧಾರೆಗಳನ್ನ ಜನತೆಯ ಮುಂದೆ ನಾವು ಬಹಳ ಸ್ಪಷ್ಟವಾಗಿ ಇಡ್ತಾ ಇದ್ದೇವೆ. ನಮ್ದು ಪಾರದರ್ಶಕವಾದಂತಹ ರಾಜಕೀಯ. ಇಲ್ಲಿ ಕಮಿಷನ್ ದಂಧೆಗಳಿಗೆ ಅವಕಾಶ ಇಲ್ಲ, ಭ್ರಷ್ಟಾಚಾರಗಳಿಗೆ ಅವಕಾಶ ಇಲ್ಲ, ಅಥವಾ ಪೈಪೋಟಿಗಳಿಗೆ ನಾನು ನಾಯಕನಾಗಬೇಕು ಅನ್ನುವಂತಹ ಪೈಪೋಟಿಗಳಿಗೆ ಇಲ್ಲಿ ಅವಕಾಶ ಇಲ್ಲ. ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂಲಕ ಆಯ್ಕೆ ಮಾಡಿದಂತಹ ವ್ಯಕ್ತಿಗಳನ್ನ ಇಲ್ಲಿ ನಾಯಕತ್ವವನ್ನು ಕೊಡ್ತದೆ, ಅವರನ್ನ ಅಭ್ಯರ್ಥಿಗಳನ್ನು ಕೂಡ ಮಾಡ್ತೇವೆ. ಇಲ್ಲಿ ನಮ್ಮ ಪಕ್ಷದ ಕ್ಯಾಡರ್ಗಳಾಗಿರ್ತದೆ ಈ ಪಕ್ಷದ ಜೀವಾನು. ಎಲ್ಲಾ ತೀರ್ಮಾನಗಳು ಕೂಡ ಹೈಕಮಾಂಡ್ ತೆಗೆಯುವುದಕ್ಕಿಂತ ಹೆಚ್ಚಾಗಿ ನಮ್ಮ ಕ್ಯಾಡರ್ಗಳು ತಳಮಟ್ಟದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಯಾರಾಗ್ಬೇಕು, ನಮ್ಮ ವ್ಯಾಪ್ತಿಯಲ್ಲಿ ಯಾರು ಅಭ್ಯರ್ಥಿ ಆಗ್ಬೇಕು, ನಾಯಕರಾಗ್ಬೇಕು ಅಂತ ಹೇಳಿ ಆಯ್ಕೆ ಮಾಡ್ತೇವೆ. ಇಂತಹ ಒಂದು ಬಹಳ ಪಾರದರ್ಶಕವಾದಂತಹ ಆಯ್ಕೆ ಪದ್ಧತಿಯಿಂದ ಬೇಸತ್ತುಕೊಂಡು ಅಥವಾ ಕೆಲವೊಂದು ಘಟನೆಗಳಿಂದ ಭಯಕ್ಕೆ ಬಿದ್ದು ಈ ಪಕ್ಷದಿಂದ ದೂರ ಹೋಗುವಂತಹ ಯುವಕರಿಂದ ಅಥವಾ ಅಂತಹ ನಾಯಕತ್ವದಿಂದ ಪಕ್ಷಕ್ಕೆ ಏನೂ ನಷ್ಟ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಹೊಸ ಸಿದ್ಧಾಂತಗಳು ಬರುವಾಗ ಅದರಲ್ಲಿ ಎಲ್ಲರೂ 100% ಆಗಿ ಇರ್ಬೇಕು ಅಂತ ಹೇಳಿ ಇಲ್ಲ. ಆ ಸಿದ್ಧಾಂತಗಳು ಅರ್ಥವಾಗಿ ಮತ್ತು ಧೈರ್ಯದಿಂದ ನಿರ್ಭೀತಿಯಿಂದ ಯಾರು ಇದನ್ನ ಮುಂದೆ ಕೊಂಡು ಹೋಗ್ಲಿಕ್ಕೆ ತಯಾರಿದ್ದಾರ ಅಂತವರನ್ನ ಮುಂದೆ ನಿಲ್ಲಿಸಿಕೊಂಡು ಪಕ್ಷ ತನ್ನ ಗುರಿಯನ್ನ ತಲುಪ್ತದೆ ಅನ್ನುವಂತಹ ಸ್ಪಷ್ಟವಾದಂತಹ ದೃಢತೆ SDPI ಪಕ್ಷಕ್ಕಿದೆ. ಹಾಗಾದ್ರೆ PFI ಮೇಲೆ ಯಾವಾಗ NIA ದಾಳಿ ಆಯ್ತು ಅದರ ನಂತರ SDPI ಸೈಲೆಂಟ್ ಆಯ್ತಲ್ಲ? ಖಂಡಿತವಾಗಿ SDPI ಸೈಲೆಂಟ್ ಆಗಿಲ್ಲ. ಯಾಕಂತ ಹೇಳಿದ್ರೆ ಆ ಒಂದು ದಾಳಿಯ ಸಂದರ್ಭದಲ್ಲಿ ಅದನ್ನ ವಿರೋಧಿಸಿಕೊಂಡು ಪತ್ರಿಕಾ ಹೇಳಿಕೆಯನ್ನ ಕೊಟ್ಟಿದ್ದೇವೆ ಮತ್ತು ಪತ್ರಿಕಾ ಗೋಷ್ಠಿಯನ್ನ ಕರೆದಿದ್ದೇವೆ ಮತ್ತು ಅದರ ಆ ಕೇಂದ್ರ ಸರ್ಕಾರದ ದ್ವಿಮುಖ ನೀತಿ ಅಂದ್ರೆ ಅವರ ಏಜೆನ್ಸಿಗಳನ್ನ ದುರುಪಯೋಗ ಪಡಿಸುವುದರ ಬಗ್ಗೆ ಬಹಳ ಸ್ಪಷ್ಟವಾದಂತಹ ನಿಲುವನ್ನ ಜನತೆ ಮುಂದೆ ಇಟ್ಟಿದ್ದೇವೆ. ಹೋರಾಟವನ್ನು ಕೂಡ ಮಾಡಿದ್ದೇವೆ. ಅದನ್ನ ಹೋರಾಟ ಮಾಡಿದಂತಹ ಕಾರಣಕ್ಕಾಗಿ
ಉಳ್ಳಾಲ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮ ಕಾರ್ಯಕರ್ತರ ಮತ್ತು ಸ್ಥಳೀಯ ನಾಯಕರ ಮೇಲೆ, ಜಿಲ್ಲಾ ನಾಯಕರ ಮೇಲೆ ಕೂಡ ಕೇಸ್ ದಾಖಲಿಸಲ್ಪಟ್ಟಿರುವಂತದ್ದು ಜನತೆಯ ಮುಂದೆ ಇದೆ. SDP ಯಾವತ್ತೂ ಕೂಗಿಲ್ಲ. ನಾವು ಆ ಒಂದು ವಿಚಾರದ ವಿರುದ್ಧ ಕೂಡ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ನಿಷೇಧದ ವಿರುದ್ಧವೂ ಕೂಡ ನಾವು ಧ್ವನಿಯನ್ನ ಎತ್ತಿದ್ದೇವೆ. ನ್ಯಾಯಯುತವಾದಂತಹ ಬೇಡಿಕೆಯನ್ನ ಜನತೆಯ ಮುಂದೆ, ಸರ್ಕಾರದ ಮುಂದೆ, ನ್ಯಾಯಾಂಗದ ಮುಂದೆ ಇಟ್ಟಿದ್ದೇವೆ. ಖಂಡಿತವಾಗಿ ನ್ಯಾಯ ದೊರೆಯುತ್ತದೆ ಅನ್ನುವಂತಹ ನಿರೀಕ್ಷೆ ನಮಗಿದೆ. ಈಗ ಸದಾ ಹೇಳಿಕೆಗಳಲ್ಲಿ ಮತ್ತೆ ಸಂಘಟನೆಯಲ್ಲಿ ಸಕ್ರಿಯರಾಗಿರುವಂತಹ ಪ್ರಬಲ ನಾಯಕರಾದ ನೀವು ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಸೈಲೆಂಟ್ ಆಗಿದ್ದೀರಾ ಅಂತ ಅನಿಸ್ತದೆ. ಖಂಡಿತವಾಗಿ ನಾವು ಯಾವುದೇ ಸೈಲೆಂಟ್ ಇಲ್ಲ. ನನ್ನ ಫೇಸ್ಬುಕ್ ವಾಲ್ ಅನ್ನ ನೀವು ನೋಡಿದ್ರೆ ನಾನು ಎಷ್ಟು ರಾಜಕೀಯವಾಗಿ ಸಕ್ರಿಯವಾಗಿದ್ದೇನೆ ಅನ್ನೋದು ತಮಗೆ ತಿಳಿಯುತ್ತದೆ. ಕೆಲವು ಸಂದರ್ಭದಲ್ಲಿ ನನ್ನನ್ನ NIA ವಿಚಾರಣೆಯ ಹಂತದಲ್ಲಿ ನಾನು NIA ವಿಚಾರಣೆಗೆ ಒಳಪಟ್ಟಿದ್ದೆ. ಆ ವಿಚಾರಣೆ ಹಂತದಲ್ಲಿ NIA ಅವರಿಗೆ ಸಹಕಾರವನ್ನ ನೀಡಬೇಕಾಗಿತ್ತು, ಅವರು ಕರೆದಾಗ ಹೋಗ್ಬೇಕಾಗಿತ್ತು. ಆ ನಿಟ್ಟಿನಲ್ಲಿ ನಾನು ಸಾರ್ವಜನಿಕವಾಗಿ ಹೆಚ್ಚು ಮಾತನಾಡ್ಲಿಕ್ಕೆ ಅಥವಾ ಹೆಚ್ಚು ಹೇಳಿಕೆಯನ್ನ ನೀಡಲಿಕ್ಕೆ ಹೋಗ್ಲಿಲ್ಲ. ಅಂದ್ರೆ ತನಿಖೆಯ ದೃಷ್ಟಿಯಿಂದ, ತನಿಖೆಗೆ ಯಾವುದೇ ತೊಡಕುಂಟಾಗಬಾರದು ಅನ್ನುವಂತಹ ದೃಷ್ಟಿಯಿಂದ, ಇಲ್ಲಿಯ ತನಿಖಾ ಸಂಸ್ಥೆಗೆ ಸಹಕಾರ ನೀಡುವಂತಹ ದೃಷ್ಟಿಯಿಂದ ಮಾತ್ರವೇ ಆಗಿರ್ತದೆ. ಒಂದು ನಿರ್ದಿಷ್ಟ ಸಮಯದವರೆಗೆ ನಾನು ಪತ್ರಿಕಾ ಹೇಳಿಕೆ ಅಥವಾ ಬಹಿರಂಗವಾಗಿ ಹೇಳಿಕೆ ನೀಡುವುದರಿಂದ ಸ್ವಲ್ಪ ಹಿಂದೆ ಸರಿದಿದ್ದೆ ಹೊರತು ಬೇರೆ ಯಾವುದೇ ಕಾರ್ಯಚಟುವಟಿಕೆಯನ್ನ ನಿಲ್ಲಿಸಿಲ್ಲ, ಇನ್ನು ಮುಂದೆಯೂ ಕೂಡ ನಿಲ್ಲಿಸುವುದಿಲ್ಲ. ನಮ್ಮ ಹೋರಾಟ ನಿರಂತರವಾಗಿರುತ್ತದೆ. ಪಕ್ಷದಲ್ಲಿ ಇತ್ತೀಚೆಗೆ ಸೇರ್ಪಡೆಗೊಂಡ ಯುವ ನಾಯಕರು ಮತ್ತು ಪಕ್ಷವನ್ನ ತಳಮಟ್ಟದಿಂದ ಬೆಳೆಸಿರುವಂತಹ ನಿಮ್ಮಂತ ನಾಯಕರ ಮಧ್ಯೆ ಭಿನ್ನಾಭಿಪ್ರಾಯಗಳಿದೆ ಅಂತ ಕೇಳ್ಬೋದು. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ಯಾವುದೇ ವಿಧದ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಇಲ್ಲ. ಕೆಲವೊಂದು ನಾನು ಈಗಾಗಲೇ ಹೇಳಿದ ಹಾಗೆ ಸೈದ್ಧಾಂತಿಕವಾಗಿ ಇಲ್ಲಿ ನಿಲ್ಲಕ್ಕೆ ಕಷ್ಟ ಆಗುವವರಿಗೆ, ಅಂದ್ರೆ ರಾಜಕೀಯ ಅಂತ ಹೇಳುವಾಗ ಬೇರೆ ಬೇರೆ ಉದ್ದೇಶಗಳನ್ನ ಇಟ್ಟುಕೊಂಡು ಪಕ್ಷವನ್ನ ಸೇರ್ತಾರೆ. ಈ ಸಂದರ್ಭದಲ್ಲಿ ಅವರ ಇಚ್ಛೆಗೆ ತಕ್ಕಂತೆ ಪಕ್ಷದ ತೀರ್ಮಾನಗಳು ಬರದೇ ಹೋದ್ರೆ ಆ ಸಂದರ್ಭದಲ್ಲಿ ಅವರೇನಾಗ್ತಾರೆ ಅಂತ ಹೇಳಿದ್ರೆ ಬೇಸರಗೊಳ್ತಾರೆ. ಯಾಕಂತ ಹೇಳಿದ್ರೆ SDP ಪಕ್ಷವನ್ನ ಇತರ ಪಕ್ಷಗಳೊಂದಿಗೆ ನಮ್ಗೆ ಹೋಲಿಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಅವರನ್ನ ತೃಪ್ತಿಪಡಿಸ್ಲಿಕ್ಕೆ, ಅವರನ್ನ ಕೂರಿಸಿ ನಿಮ್ಗೆ ಹುದ್ದೆಯನ್ನ ನೀಡ್ತೇವೆ ಅಥವಾ ಅಭ್ಯರ್ಥಿಯನ್ನ ಮಾಡ್ತೇವೆ ಅಂತ ಹೇಳಿ ನಮ್ಗೆ ಅವರನ್ನ ಹೇಳಿ ಕೂರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇದು ಸೈದ್ಧಾಂತಿಕವಾದಂತಹ ಒಂದು ಪಕ್ಷ. ಇಲ್ಲಿ ಕ್ಯಾಡರ್ಗಳ ಅಭಿಪ್ರಾಯ ಏನಿದೆ ಆ ಬಹುಮತ ಅಭಿಪ್ರಾಯದ ಮೇರೆಗೆ ನಮ್ಮ ನಾಯಕರು ಒಂದು ತೀರ್ಮಾನವನ್ನ ಕೈಗೊಳ್ಳುವಂತದ್ದು. ಆ ನಿಟ್ಟಿನಲ್ಲಿ ಬಹಳ ಸ್ಪಷ್ಟತೆ ಇದೆ. ಕಾರ್ಯಕರ್ತರು ಮತ್ತು ನಾಯಕರು ಬಹಳ ಹೊಂದಾಣಿಕೆಯಿಂದಲೇ ಮುಂದೆ ಹೋಗ್ತಾ ಇದ್ದಾರೆ. ಈಗ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಾದಂತಹ ವಿವಿಧ ಕ್ಷೇತ್ರಗಳಿಗೆ ಭೇಟಿಯನ್ನ ನೀಡ್ತಾ ಇದ್ದೇನೆ. ನಮ್ಮ ಬೂತ್ ಜೋಡೋ ಕಾರ್ಯಕ್ರಮ ಆಗಿರ್ಲಿ ಅಥವಾ ಕಾರ್ಯಕರ್ತರ ಸಮಾವೇಶಗಳಾಗಿರ್ಲಿ ಅಥವಾ ನಮ್ಮ ಮೀಟಿಂಗ್ಗಳಾಗಿರ್ಲಿ ಸಮಯಕ್ಕೆ ಸರಿಯಾಗಿ ನಡೆಯುತ್ತದೆ ಮತ್ತು ಎಲ್ಲರೂ ಕೂಡ ಅದನ್ನ ಚಾಚು ತಪ್ಪದೆ ಪಾಲನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಚುನಾವಣಾ ಪೂರ್ವ ತಯಾರಿಯ ವಿವಿಧ ಸಭೆಗಳು, ನಿನ್ನೆ ಕೂಡ ನಮ್ಮ ಬಂಟ್ವಾಳ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಇಲಿಯಾಸ್ ಮೊಹಮ್ಮದ್ ತುಮರ್ ಅವರ ಒಂದು ಸಾರ್ವಜನಿಕ ಸಮಾವೇಶವೂ ಕೂಡ ನಡೆಯಿತು. ಇದು ನಿರಂತರವಾಗಿ ನಡೀತಾ ಇರ್ತದೆ. ಆದ್ರೆ ವಿರೋಧ ಪಕ್ಷಗಳು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಇಂತಹ ಒಂದು ಹುಳಿ ಹಿಂಡುವಂತಹ ಕೆಲಸ, ಇಂತಹ ಒಂದು ಭಿನ್ನತೆಯನ್ನ ಸೃಷ್ಟಿಸುವಂತಹ ಪ್ರಯತ್ನವನ್ನ ಮಾಡ್ತದೆ. ಯಾವುದೇ ಕಾರಣದಲ್ಲೂ ಕೂಡ SDP ಅಂತಹ ಒಂದು ಭಿನ್ನತೆಗಳು ಕಾರ್ಯಕರ್ತರ ಮತ್ತು ನಾಯಕರ ಮಧ್ಯೆ ಯಾವುದೇ ಗ್ಯಾಪ್ಗಳು ಇಲ್ಲ. ಈಗ SDPI ನಿಷೇಧಿತ PFI ಸಂಘಟನೆ ಜೊತೆ SDPIಗೆ ಸಂಬಂಧ ಇದೆಯಾ ಇಲ್ವಾ? ನೋಡಿ, SDP ಮತ್ತು ಪಾಪ್ಯುಲರ್ ಫ್ರಂಟ್ ಅನ್ನುವಂಥದ್ದು ಅದು ಎರಡು ಪ್ರತ್ಯೇಕವಾದಂತಹ ಸಂಸ್ಥೆಗಳು, ಎರಡು ಪ್ರತ್ಯೇಕವಾದಂತಹ ಸಂಸ್ಥೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ನೋಂದಾವಣೆಯೇ ಬೇರೆ, SDP ಯ ನೋಂದಾವಣೆಯೇ ಬೇರೆ. ಅದು ಒಂದು ಸಂಘ ಸಂಸ್ಥೆಗಳ ನೋಂದಾವಣೆ ಕಾಯ್ದೆಯ ಪ್ರಕಾರ ನೋಂದಾಯಿತಗೊಂಡಂತದ್ದು. ನಮ್ದು ಚುನಾವಣಾ ಆಯೋಗದ ಅಧೀನದಲ್ಲಿ ನೋಂದಾಯಿಸಲ್ಪಟ್ಟಂತಹ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆ ಒಂದು ಚುನಾವಣಾ ಪ್ರಕ್ರಿಯೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಚುನಾವಣಾ ಪ್ರಕ್ರಿಯೆಗಾಗಿ ನೋಂದಾಯಿಸಲ್ಪಟ್ಟಿರುವಂತಹ ಒಂದು ಪಕ್ಷ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಈ ಕಾರಣದಿಂದಾಗಿ ನಮ್ಗೆ ಮತ್ತು ಪಾಪ್ಯುಲರ್ ಫ್ರಂಟ್ಗೆ ಯಾವುದೇ ರೀತಿಯ ಆಂತರಿಕ ಸಂಬಂಧಗಳನ್ನ ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಅವರ ಐಡಿಯಾಲಜಿಯೇ ಬೇರೆ, ನಮ್ಮ ಐಡಿಯಾಲಜಿಯೇ ಬೇರೆ, ಅವರ ಸಂವಿಧಾನವೇ ಬೇರೆ, ನಮ್ಮ ಸಂವಿಧಾನವೇ ಬೇರೆ, ಅವರ ನಾಯಕರುಗಳೇ ಬೇರೆ, ನಮ್ಮ ನಾಯಕರುಗಳಿಗೆ ಬೇರೆ. ಪ್ರತ್ಯೇಕವಾದಂತಹ ಒಂದು ಸಂರಚನೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಇರುವುದರಿಂದ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮತ್ತು ಈ SDP ಯೊಂದಿಗೆ ಆ ಒಂದು ಜೋಡಣೆಯನ್ನ ಕಲ್ಪಿಸಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ PFI ಅಲ್ಲಿ ನಾಯಕರಾಗಿದ್ದವರು ಎಲ್ಲೋ ಕಾಲಕ್ರಮೇಣದಲ್ಲಿ SDPI ನಾಯಕರಾಗಿ ಗುರುತಿಸಿಕೊಂಡಿರ್ತಾರಲ್ಲ, ಬರ್ಬೋದು. ಕಾನೂನಿನಲ್ಲಿ ಅವಕಾಶ ಇದೆ, ಭಾರತದ ಕಾನೂನಿನಲ್ಲಿ ಅವಕಾಶ ಇದೆ. ಯಾಕಂತ ಹೇಳಿದ್ರೆ ಯಾವುದೇ ಸಂಘ ಸಂಸ್ಥೆಯಲ್ಲಿ ಇದ್ದವರು ಅಥವಾ ಯಾವುದೇ ಪಕ್ಷ, ಈಗ ವಿವಿಧ ಪಕ್ಷಗಳ ನಾಯಕರು ಒಂದು ಕಾಲದಲ್ಲಿ ಬಿಜೆಪಿಯಲ್ಲಿ ಇದ್ದವರು ಇವತ್ತು ಕಾಂಗ್ರೆಸ್ ನಲ್ಲಿದ್ದಾರೆ, ಯಾವುದೋ ಒಂದು ವಿಶ್ವ ಹಿಂದೂ ಪರಿಷತ್ನಲ್ಲಿ ಇದ್ದಂತವರು ಇವತ್ತು ಆಮ್ ಆದ್ಮಿಯಲ್ಲಿ ಇದ್ದಾರೆ.
ಬೇರೆ ಬೇರೆ ಇದು ಬಜರಂಗ ದಳದಲ್ಲಿದ್ದವರು ಕಾಂಗ್ರೆಸ್ ನಲ್ಲಿದ್ದಾರೆ. ಹೀಗೆ ಬೇರೆ ಬೇರೆ ಸಂಘಟನೆಗಳಿಂದ ಬೇರೆ ಬೇರೆ ವ್ಯಕ್ತಿಗಳು ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಅವರಿಗೆ ಇಷ್ಟ ಬಂದಂತಹ ರಾಜಕೀಯ ಪಕ್ಷದಲ್ಲಿ ಜೊತೆ ನಿಲ್ಲುವುದು ಅದೊಂದು ಪರಿಪಾಠವಾಗಿರ್ತದೆ ಅಂತ. ಇದಕ್ಕೆ ನಾವು ಸ್ವಾಗತಿಸ್ತೇವೆ. ಅದು ಯಾವುದೇ ಸಂಘಟನೆಯಿಂದ ಕೂಡ SDPI ಬಂದ್ರೆ ಅಂತವರನ್ನ ಪಕ್ಷ ಸ್ವಾಗತಿಸ್ತದೆ. ಈಗ ರಾಜ್ಯ ರಾಜಕೀಯದಲ್ಲಿ ಸದಾ ಸುದ್ದಿಯಲ್ಲಿರುವಂತಹ SDPI ಕಾರ್ಯಕರ್ತರ ಮೇಲಿನ ಪ್ರಕರಣಗಳನ್ನ ಹಿಂದಿನ ಕಾಂಗ್ರೆಸ್ ಸರ್ಕಾರ ಕೈ ಬಿಟ್ಟಿದೆ ಅನ್ನುವುದು ಸತ್ಯನ? ಅದು ಒಂದು ಸುಳ್ಳು, ಅದೊಂದು ಹಸಿ ಸುಳ್ಳು. ಬಿಜೆಪಿ ಪೋಣಿಸಿದಂತಹ ಸುಳ್ಳು, ರಾಜಕೀಯ ತಂತ್ರಗಾರಿಕೆಗಾಗಿ ಬಿಜೆಪಿ ಪೋಣಿಸರು. ಹಾಗೆ ನೋಡಿದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದಾಗಲೆಲ್ಲವೂ ಕೂಡ ಇಲ್ಲಿಯ ಕಟ್ಟರ್ ಹಿಂದುತ್ವವಾದಿ ಸಂಘಟನೆಗಳು, ಅದು ಬಜರಂಗ ದಳ ಆಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ದುರ್ಗಾವಾಹಿನಿ ಆಗಿರ್ಬೋದು, ABVP ಆಗಿರ್ಬೋದು, ಮತ್ತು ಬಿಜೆಪಿ ನಾಯಕರ ಕೇಸ್ಗಳನ್ನು ಕೂಡ ಅವರಿಗೆ ಕ್ಲೀನ್ ಚಿಟ್ ನೀಡಿ ಅದನ್ನ ಸಚಿವ ಸಂಪುಟದಲ್ಲಿ ಕೈಬಿಟ್ಟಿದೆ. ಆದ್ರೆ ಕಾಂಗ್ರೆಸ್ ಪಕ್ಷ ಕೈಬಿಟ್ಟಿರುವಂತಹ ಹಲವಾರು ಪ್ರಕರಣಗಳ ಪೈಕಿ ಅದರಲ್ಲಿ ರಾಮಸೇನೆಯ ಪ್ರಕರಣವೂ ಕೂಡ ಇತ್ತು, ಬಜರಂಗ ದಳದ ಪ್ರಕರಣ ಕೂಡ. ಅಂತಹ ಹಲವಾರು ಪ್ರಕರಣಗಳಲ್ಲಿ ಮೈಸೂರಿನ ಒಂದು ಪ್ರಕರಣದಲ್ಲಿ ನಮ್ಮ ಒಂದು 7-8 ಕಾರ್ಯಕರ್ತರು ಒಳಗೊಂಡಂತಹ ಒಂದು ಪ್ರಕರಣವು ಕೂಡ ಆ ಸಂದರ್ಭದಲ್ಲಿ ಕೈಬಿಟ್ಟಿರುವುದನ್ನ ಬಿಜೆಪಿ ಅವರ ರಾಜಕೀಯ ಲಾಭಕ್ಕೆ ಬೇಕಾಗಿ ಅಂತಹ ಒಂದು ಬ್ರ್ಯಾಂಡಿಂಗ್ ಮಾಡಿರುವುದನ್ನು ಬಿಟ್ಟರೆ ಕಾಂಗ್ರೆಸ್ SDPIಗೆ ಪೂರಕವಾಗಿ ನಿಂತಿರುವಂತಹ ಯಾವುದೇ ಘಟನೆಗಳನ್ನ ಕಲ್ಪಿಸಿಕೊಳ್ಳಿಕ್ಕೆ ಕೂಡ ಸಾಧ್ಯ ಇಲ್ಲ. ಈಗ ಚುನಾವಣೆ ಹತ್ತಿರ ಬರ್ತಿರುವ ಕಾರಣದಿಂದ ರಾಜ್ಯದಲ್ಲಿ ಪ್ರಬಲ ಪಕ್ಷವಾಗಿ ಇರುವಂತಹ SDPI ಅನ್ನ ದಮನಿಸಲು ಅಥವಾ ಅದನ್ನು ಮುಗಿಸೋದಕ್ಕೋಸ್ಕರ ಬಿಜೆಪಿ NIA ಅನ್ನುವ ಅಸ್ತ್ರವನ್ನ ಬಳಸ್ತಿದೆ ಅಂತ ನೀವೇ ಹೇಳಿದ್ದೀರಾ. ಅದ್ರ ಬಗ್ಗೆ ಏನು ಆ ಸ್ಟೇಟ್ಮೆಂಟ್ ಮೇಲೆ ಏನು ಒಪಿನಿಯನ್ ಕೊಟ್ಟಿದ್ದಾರೆ? ನೋಡಿ, ಬಿಜೆಪಿ ನಮ್ಮ ರಾಜಕೀಯ ವ್ಯವಸ್ಥೆಯನ್ನ ಮುಳುಗಿಸಬೇಕು ಅಂತ ಹೇಳಿ ಅಲ್ಲ. ಬಿಜೆಪಿ ಅನ್ನುವಂಥದ್ದು ಈ ದೇಶದಲ್ಲಿ ಮುಸ್ಲಿಂ ವಿರೋಧಿ. ಬಿಜೆಪಿಯ ಕಾನ್ಸೆಪ್ಟೇ ಮುಸ್ಲಿಂ ವಿರೋಧಿ. ಈ ದೇಶವನ್ನ ಹಿಂದೂ ರಾಷ್ಟ್ರವಾಗಿ ಮಾಡ್ತೇವೆ ಅನ್ನುವಂತಹ ಸಂಕಲ್ಪವನ್ನ ಹೊಂದಿರುವರು. ಈ ದೇಶವನ್ನ ಜಾತ್ಯತೀತವಾಗಿರುವಂತಹ ಪ್ರಜಾಪ್ರಭುತ್ವ ಅಧೀನದಲ್ಲಿರ್ತಕ್ಕಂತಹ ಒಂದು ದೇಶವನ್ನ ಒಂದು ಧರ್ಮದ ದೇಶವನ್ನಾಗಿ ಮಾಡ್ತೇವೆ ಅನ್ನುವಂತಹ ಪರಿಕಲ್ಪನೆ ಏನಿದೆ ಅದು ದೊಡ್ಡ ಗಂಡಾಂತರ. ಪ್ರಪ್ರಥಮವಾಗಿ ದೇಶದ್ರೋಹ ಅಂತ ಹೇಳ್ಬೇಕಾಗಿರುವಂತದ್ದು ಈ ಜಾತ್ಯತೀತತೆಯ ಸೌಂದರ್ಯ ಇರ್ತಕ್ಕಂತಹ ದೇಶವನ್ನ ಹಿಂದೂ ರಾಷ್ಟ್ರವಾಗಿ ಮಾಡ್ತೇವೆ ಅಂತ ಹೇಳುವಂತದ್ದು ಅದು ದೇಶದ್ರೋಹದ ಒಂದು ಹೇಳಿಕೆಯಾಗಿದೆ. ಅದು ಯಾವುದೇ ಒಬ್ಬ ಮುಸ್ಲಿಂ ಮುಖಂಡ, ಯಾವುದೇ ಪಕ್ಷದ ಒಬ್ಬ ನೇತಾರ ಈ ದೇಶವನ್ನ ಮುಸ್ಲಿಂ ದೇಶ ಮಾಡ್ತೇವೆ ಅಂತ ಹೇಳಿದ್ರು ಕೂಡ ಅದು ದೇಶದ್ರೋಹದ ಹೇಳಿಕೆ. ಇದನ್ನ ಕ್ರೈಸ್ತ ದೇಶ ಮಾಡ್ತೇವೆ ಅಂತ ಹೇಳಿದ್ರು ಕೂಡ ಅದು ಕೂಡ ದೇಶದ ದ್ರೋಹದ ಹೇಳಿಕೆ. ಯಾಕಂತ ಹೇಳಿದ್ರೆ ಈ ದೇಶದ ಸಂವಿಧಾನಕ್ಕೆ ವಿರೋಧ. ಅಂತಹ ಸಂದರ್ಭದಲ್ಲಿ ಈ SDPIಯನ್ನ ನಾವು ಇವರನ್ನ ಬಹಳ ಕಠೋರವಾಗಿ ವಿರೋಧಿಸ್ತೇವೆ ಅನ್ನುವಂತಹ ಕಾರಣಕ್ಕಾಗಿ ಅವರ ಅಧೀನದಲ್ಲಿರ್ತಕ್ಕಂತಹ ತನಿಖಾ ಸಂಸ್ಥೆಯನ್ನ ನಮ್ಮ ವಿರುದ್ಧ ಚೂಬಿಟ್ಟು ನಮ್ಮನ್ನ ಗಮನಿಸುವಂತಹ ಪ್ರಯತ್ನಗಳನ್ನ ಮಾಡಲಾಗ್ತದೆ. ಯಾಕಂತ ಹೇಳಿದ್ರೆ ನಾವು ಮೇಲೆ ಬಂದ್ರೆ ಮತ್ತಷ್ಟು ಹೋರಾಟಗಳು ಬಲಗೊಳ್ತದೆ, ಮತ್ತಷ್ಟು ಜನರಿಗೆ ಸತ್ಯ ತಿಳಿಯುತ್ತದೆ. ಇದನ್ನ ತಡೆಯಲಿಕ್ಕೋಸ್ಕರ ಇತ್ತೀಚೆಗೆ ಕೂಡ ನೀವು ನೋಡಿದ್ರಿ, ಮೋದಿಜಿ ಅವರ ಒಂದು ಗುಜರಾತ್ ಹತ್ಯಾಕಾಂಡದ ಬಗ್ಗೆ ಒಂದು ವಿಡಿಯೋವನ್ನ BBC ರಿಲೀಸ್ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನ ತಡೆ ಹಿಡಿಯಲಾಗ್ತದೆ, ಅದಕ್ಕೆ ಅವಕಾಶವೇ ಕೊಡುವುದಿಲ್ಲ. ಅದನ್ನ ಯೂಟ್ಯೂಬ್ ನಿಂದ ಆ ಕ್ಷಣದಲ್ಲಿ ಅದನ್ನ ಡಿಲೀಟ್ ಮಾಡಲಾಗ್ತದೆ ಅಂತ ಹೇಳಿದ್ರೆ ಇವರಿಗೆ ಭಯ ಇದೆ. ಇವರ ಭಯಾನಕ ಸತ್ಯಗಳನ್ನ ಹೊರಗೆಳೆಯುವಂತಹ ಯಾವುದೇ ಶಕ್ತಿಗಳಾಗಿರ್ಲಿ. ಒಂದು ಕಾಲದಲ್ಲಿ ಇದೇ BBCಯನ್ನ ಮೋದಿಜಿ ಅವರು ಇದು ಭಾರತದ DD1 ಗಿಂತಲೂ ಕೂಡ ಅತ್ಯಂತ ಉತ್ಕೃಷ್ಟವಾದಂತಹ ದರ್ಜೆ ಮತ್ತು ನಿಖರವಾದಂತಹ ಮಾಹಿತಿಯನ್ನ ಕೊಡ್ತದೆ ಅಂತ ಹೇಳಿದ್ರು. ಅದೇ BBCಯನ್ನ ಇವರ ವಿರುದ್ಧವಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದನ್ನ ನಿಷೇಧಿಸ್ತಾರೆ ಮತ್ತು ನಿಷೇಧಿಸುವ ಪ್ರಯತ್ನ ಮಾಡ್ತಾರೆ ಮತ್ತು ಅದನ್ನ ಡಿಲೀಟ್ ಮಾಡಿಸ್ತಾರೆ. ಅಂದ್ರೆ ಇವರ ಭಯಾನಕ ಸತ್ಯವನ್ನು ಹೊರಗೆಳೆಯುವಂತಹ ಯಾವುದೇ ಸಮೂಹ ಅಥವಾ ವ್ಯಕ್ತಿಯ ವಿರುದ್ಧ ಇವರು ಷಡ್ಯಂತ್ರವನ್ನ ಮಾಡಿ ಅವರನ್ನು ಜೈಲಿನಲ್ಲಿ ಇರುವಂತೆ ಮಾಡಿಸ್ತಾರೆ ಅಥವಾ ಅವರ ಮೇಲೆ ಈ ರೀತಿಯ ತನಿಖಾ ಸಂಸ್ಥೆಗಳನ್ನ ಬಿಟ್ಟು ಅವರನ್ನ ಹೆದರಿಸುವಂತಹ ಪ್ರಯತ್ನವನ್ನು ಮಾಡಲಾಗ್ತದೆ. ಆದ್ರೆ SDPI ಪಕ್ಷ ಇಂತಹ ಯಾವುದೇ ಹೆದರಿಕೆಗಳಿಗೆ ಬೆದರಿಕೆಗಳಿಗೆ ಬಗ್ಗುವುದಿಲ್ಲ. ಇನ್ನು ಮುಂದೆಯೂ ಕೂಡ ಸಂಘ ಪರಿವಾರ ಮತ್ತು ಬಿಜೆಪಿಯ ವಿರುದ್ಧವಾಗಿ ಬಹಳ ಸ್ಪಷ್ಟವಾದಂತಹ ಹೋರಾಟ ಮತ್ತು ನಿಲುವನ್ನ SDPI ಹೊಂದಿದೆ. ಈಗ ರಾಷ್ಟ್ರದಲ್ಲಿ ನಡೀತಿರುವಂತಹ ಭಯೋತ್ಪಾದನೆಯ ಬಗ್ಗೆ SDPI ಪಕ್ಷದ ನಿಲುವಿದೆ. ನೋಡಿ, ಭಯೋತ್ಪಾದನೆ ಅಂತ ಹೇಳುವಾಗ ಅದರಲ್ಲಿ ಧರ್ಮ ಇಲ್ಲ. ಎಲ್ಲ ವಿಧದ ಭಯೋತ್ಪಾದನೆಗಳು ಕೂಡ ಭಯೋತ್ಪಾದನೆಗಳೇ. ಗುಜರಾತ್ ನಲ್ಲಿ ನಡೆದಿರುವಂತಹ ಹತ್ಯಾಕಾಂಡ ಅದು ಭಯೋತ್ಪಾದನೆ. ಮುಜಫರ್ ನಗರದಲ್ಲಿ ನಡೆಯುತ್ತಿರುವಂತಹ ಹತ್ಯಾಕಾಂಡ ಅದು ಭಯೋತ್ಪಾದನೆ. ಇಲ್ಲಿ ಜಲೀಲ್ರನ್ನಾಗಿರ್ಬಹುದು ಅಥವಾ ಫಾಜಿಲ್ರನ್ನಾಗಿರಬಹುದು ಅಥವಾ ಇಲ್ಲಿರುವಂತಹ ಮುಸಲ್ಮಾನರನ್ನ ಕೊಂದಿರುವಂತದ್ದು ಅದು ಕೂಡ ಭಯೋತ್ಪಾದನೆ. ಈ ಭಯೋತ್ಪಾದನೆ ಅಂತ ಹೇಳುವ ಸಂದರ್ಭದಲ್ಲಿ
ಮುಸಲ್ಮಾನರನ್ನು ಮಾತ್ರ ಗುರಿಯಾಗಿಸಿ ನೀಡುವಂತಹ ಅಂತಹ ಒಂದು ಕಪೋಕಲ್ಪಿತವಾದಂತಹ ಭಯೋತ್ಪಾದನೆ ಇದೆಯಲ್ಲ, ಇದನ್ನ ಎಸ್ಡಿಪಿ ವಿರೋಧಿಸ್ತದೆ. ಅದು ಬಿಟ್ಟರೆ ಬೇರೆ ಎಲ್ಲ ವಿಧದ ಅಪರಾಧ ಕೃತ್ಯಗಳನ್ನ ಮತ್ತು ಅತ್ಯಂತ ತೀಕ್ಷ್ಣವಾಗಿ ಈ ದೇಶಕ್ಕೆ ವಿಪತ್ತನ್ನು ಉಂಟು ಮಾಡುವಂತಹ ಯಾವುದೇ ಷಡ್ಯಂತ್ರ, ಅದು ಮುಸ್ಲಿಂ ಸಂಘಟನೆಗಳು ಮಾಡಲಿ ಅಥವಾ ಬೇರೆ ಹಿಂದೂ ಸಂಘಟನೆಗಳು ಮಾಡಲಿ, ಕ್ರೈಸ್ತ ಸಂಘಟನೆಗಳು ಮಾಡಲಿ, ಯಾವುದೇ ಸಿಖ್ಖರು ಮಾಡಲಿ, ಯಾರು ಮಾಡಿದ್ರು ಕೂಡ ಅದನ್ನ ಸಹಿಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದೇಶದ ವಿರುದ್ಧ ಷಡ್ಯಂತ್ರ ಹೂಡುವುದನ್ನ ಖಂಡಿತವಾಗಿ ವಿರೋಧಿಸ್ತದೆ. ಇದಕ್ಕಿಂತ ಮೊದಲು ಕೂಡ ಅದನ್ನು ವಿರೋಧಿಸಿದೆ, ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಅದನ್ನು ವಿರೋಧಿಸ್ತೇವೆ. ಇತ್ತೀಚೆಗೆ ರಾಜ್ಯದಲ್ಲಿ ನಡೆದಿರುವಂತಹ ಉಗ್ರ ಚಟುವಟಿಕೆಗಳಲ್ಲಿ ಬಂಧಿತರಾದವರು ಎಸ್ಡಿಪಿಐಗೆ ನಿಕಟ ಸಂಬಂಧ ಇರುವವರು ಅಂತ ಹೇಳಿ ಅಧಿಕಾರಿಗಳು ಹೇಳಿಕೆ ನೀಡಿದ್ದಾರೆ. ಅದರ ಬಗ್ಗೆ ನಿಮ್ಮ ಅದು ಯಾವ ಉಗ್ರ ಚಟುವಟಿಕೆ ಅಂತ ಹೇಳಿ ಅವರು ಪ್ರತಿಪಾದಿಸಬೇಕು. ಅವರಿಗೆ ಪ್ರತಿಪಾದಿಸ್ತಾ ಇರುವಂತದ್ದು ಒಂದು ಕೊಲೆ ಪ್ರಕರಣ. ಕೊಲೆ ಪ್ರಕರಣಕ್ಕೆ ಇವತ್ತು ಭಾರತದ ಕಾನೂನು, ಭಾರತೀಯ ದಂಡ ಸಂಹಿತೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ 302 ಅನ್ನುವಂತಹ ಒಂದು ಸೆಕ್ಷನ್ ಅನ್ನ ಅದು IPC ಸೆಕ್ಷನ್ ನಲ್ಲಿ ಅಳವಡಿಸಿಕೊಂಡಿದೆ. ಅದಕ್ಕೆ ಪೂರಕವಾಗಿರುವಂತಹ ಒಂದಷ್ಟು ಸೆಕ್ಷನ್ಗಳಿವೆ. ಅದರ ತನಿಖೆ ನಡೀತದೆ, ತನಿಖಾ ಸಂಸ್ಥೆ ನಡೀತದೆ, ಅದನ್ನ ವಿಚಾರಣೆ ಮಾಡ್ತದೆ. ಸಂಬಂಧಪಟ್ಟವರಿಗೆ ನ್ಯಾಯಾಲಯದಲ್ಲಿ ಶಿಕ್ಷೆ ಕೂಡ ಆಗ್ಬಹುದು ಅಥವಾ ಅವರು ದೋಷ ಮುಕ್ತ ಕೂಡ ಆಗ್ಬಹುದು. ಆದ್ರೆ ಇಂತಹ ಸಾಮಾನ್ಯವಾಗಿರುವಂತಹ ಕೊಲೆ ಪ್ರಕರಣಗಳನ್ನೇ ಹಿಡಿದುಕೊಂಡು ಅದನ್ನ ಕೇಂದ್ರ ಸರ್ಕಾರದ NIAಗೆ ಕೊಟ್ಟು ಅವರ ಮೇಲೆ ಉದ್ದೇಶಪೂರ್ವಕವಾಗಿ UAP ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅನ್ನುವಂತಹ ಆ ಒಂದು ಕನ್ನಡ ಕಾನೂನಿನ ಅವರ ಮೇಲೆ ಹೇರಲ್ಪಟ್ಟು ಎಲ್ಲವನ್ನು ಕೂಡ ವ್ಯವಸ್ಥಿತವಾದಂತಹ ಷಡ್ಯಂತ್ರ ಮೂಲಕ ಮಾಡಿ ನಂತರ ಇದನ್ನ ಇಂತಹ ಉಗ್ರ ಚಟುವಟಿಕೆ ಅಂತ ಹೇಳಿದ್ರೆ ಆ ಹೇಳಿಕೆಗೆ ಅರ್ಥನೇ ಇಲ್ಲ. ಹಾಗೆ ನೋಡುವುದಾದ್ರೆ ಇತರ ಈ ಹಿಂದುತ್ವವಾದಿ ಸಂಘಟನೆಗಳು ಮಾಡಿದಂತಹ ಕೊಲೆ ಪ್ರಕರಣಗಳು ಕೂಡ ಇದೇ ರೀತಿ ತನಿಖೆ ಆಗ್ಬೇಕು, NIAಗೆ ವಹಿಸಿಕೊಡ್ಬೇಕು, ಅವರ ಮೇಲೆ ಕೂಡ UAPಯ ಕಾಯ್ದೆ ಅಳವಡಿಸಬೇಕು. ಅಂದ್ರೆ ಇಲ್ಲಿ ತಾರತಮ್ಯ ಆಗ್ತಾ ಇದೆ, ಅಸಮಾನತೆ ನಡೀತಾ ಇದೆ, ದ್ವಿಮುಖ ಧೋರಣೆ ನಡೀತಾ ಇದೆ. ಈ ದ್ವಿಮುಖ ಧೋರಣೆಯನ್ನ ಮಾಡಿ ನಂತರ ನಮ್ಮ ಮೇಲೆ ಬೇರೆ ಮಾಡುವಂತದ್ದು ಇದು ಒಂದು ಲಾಜಿಕ್. ಇದು ಹಿಂದಿನಿಂದಲೂ ನಡೆದು ಬಂದಂತಹ ಒಂದು ಲಾಜಿಕ್ ಆಗಿರ್ತದೆ. ಯಾಕಂದ್ರೆ ಮುಸ್ಲಿಂ ಸಮುದಾಯವನ್ನ ಗುರಿಯಾಗಿಸಿಕೊಂಡು ಇವರು ಮಾಡುವಂತಹ ಒಂದು ಷಡ್ಯಂತ್ರ. ಇದಕ್ಕಿಂತ ಮೊದಲು ನಾವು ಬಲಿಬಿದ್ದಿರಬಹುದು. ಆದ್ರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಆ ಒಂದು ರಾಜಕೀಯ ಜಾಗೃತಿಯ ನಂತರ ಇವತ್ತು ಜನತೆ ಎಚ್ಚೆತ್ತುಕೊಂಡಿದ್ದಾರೆ. ಇವರ ಎಲ್ಲಾ ಷಡ್ಯಂತ್ರಗಳನ್ನ ಜನರು ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಖಂಡಿತವಾಗಿ ಅಂತಹ ಒಂದು ಷಡ್ಯಂತ್ರದ ಭಾಗವಾಗಿ ನಮ್ಮ ಮೇಲೆ ಆರೋಪಗಳು ಇದೆಯೇ ಹೊರತು ಯಾವುದೇ ಪ್ರೂಫ್ ಅನ್ನ, ದಾಖಲೆಗಳನ್ನ ಅಥವಾ ಯಾವುದೇ ಅದಕ್ಕೆ ಪೂರಕವಾದಂತಹ ವಿಟ್ನೆಸ್ ಅನ್ನ, ಸಾಕ್ಷಿಗಳನ್ನ ಇವರಿಗೆ ಒದಗಿಸಲಿಕ್ಕೆ ಇಷ್ಟರವರೆಗೆ ಸಾಧ್ಯ ಆಗಿಲ್ಲ ಅನ್ನುವಂತಹ ಸತ್ಯ ವಿಚಾರವನ್ನು ಕೂಡ ನಾವು ಒಪ್ಪಿಕೊಳ್ಬೇಕಾಗ್ತದೆ. ಈಗ ರಾಜ್ಯಾದ್ಯಂತ ಹಿಜಾಬ್ ಅಂತ ಹೇಳುವಂತದ್ದು ತುಂಬಾ ದೊಡ್ಡ ಮಟ್ಟದ ಶಬ್ದ ಮಾಡ್ತದೆ. ಅಂದ್ರೆ ಅದು ದೊಡ್ಡ ವಿವಾದವಾಗಿ ಸೃಷ್ಟಿಯಾಗ್ತದೆ. ಇದ್ರ ಬಗ್ಗೆ ಮುಸ್ಲಿಂ ನಾಯಕರು ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಕೊಡದೆ ಸೈಲೆಂಟ್ ಆಗಿದ್ರು. ಇದ್ರ ಬಗ್ಗೆ ನೋಡಿ, ಹಿಜಾಬ್ ಅನ್ನುವಂಥದ್ದು ಅದು ನಮ್ಮ ಒಂದು ಮೂಲಭೂತವಾದಂತಹ ಹಕ್ಕು. ಈ ದೇಶದ ಸಂವಿಧಾನ ನಮಗೆ ನೀಡಲ್ಪಟ್ಟಂತಹ ಹಕ್ಕು. ಅವರಿಗೆ ಇಷ್ಟವಾದಂತಹ ಆಹಾರ, ಅವರಿಗೆ ಇಷ್ಟವಾದಂತಹ ಉಡುಗೆ ತೊಡುಗೆಗಳನ್ನ ಹಾಕ್ಲಿಕ್ಕೆ ಇರುವಂತಹ ಒಂದು ಅವಕಾಶವನ್ನ ನೀಡಿರುವಂತ ಈ ಹಿಜಾಬ್ ಇಶ್ಯೂ ಅನ್ನ ರಾಜಕೀಯವಾಗಿ ಮತಗಳ ಕ್ರೋಢೀಕರಣಕ್ಕೋಸ್ಕರ ಹುಟ್ಟು ಹಾಕಿದಂತಹ ಒಂದು ವಿಚಾರ. ಅದರ ಆ ಒಂದು ಇದರ ಇಶ್ಯೂನ ವಿರುದ್ಧ ನಾವು ತೀಕ್ಷ್ಣವಾಗಿ ಮಾತನಾಡಿದಂತಹ ಸಂದರ್ಭದಲ್ಲಿ ನಮ್ಮನ್ನ ಮೂಲಭೂತವಾದಿಗಳನ್ನಾಗಿಸುವಂತಹ ಆ ಒಂದು ಭರದಲ್ಲಿ ಇವರು ಸಾಂವಿಧಾನಿಕ ಹಕ್ಕುಗಳನ್ನೇ ಕೈಗೊಳ್ಳುವಂತಹ ಹೇಳಿಕೆಯನ್ನ ನೀಡಿರುವಂತದ್ದು. ಯಾಕಂತ ಹೇಳಿದ್ರೆ ಹಕ್ಕುಗಳನ್ನ ನಾವು ಇಲ್ಲಿಯ ಪ್ರಭುತ್ವದ ಮುಂದೆ ಇಟ್ಟಂತಹ ಸಂದರ್ಭದಲ್ಲಿ, ಇಲ್ಲಿಯ ನಮ್ಮನ್ನ ಆಳ್ವಿಕೆ ಮಾಡುವಂತಹ ವ್ಯಕ್ತಿಗಳೊಂದಿಗೆ ಅಥವಾ ವಿರೋಧ ಪಕ್ಷದ ಮುಂದೆ ಇಟ್ಟಂತಹ ಸಂದರ್ಭದಲ್ಲಿ ಅವರಿಗಿರುವಂತಹ ಕೆಲಸ ಏನಂತ ಹೇಳಿದ್ರೆ, ಇದಕ್ಕೆ ಸಾಂವಿಧಾನಿಕವಾಗಿ ಅವಕಾಶ ಇದೆಯಾ, ನಮ್ಮ ಕಾನೂನಲ್ಲಿ ಅವಕಾಶ ಇದೆಯಾ, ಆ ಪ್ರಕಾರ ಹೋರಾಟಗಳನ್ನ ಮಾಡುವಂತಹ ಅಥವಾ ಅದಕ್ಕೆ ಬೇಕಾದಂತಹ ಕಾನೂನು ಕ್ರಮಗಳನ್ನ ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ ಅವರು ಮಾರ್ಗದರ್ಶನವನ್ನ ನೀಡಬೇಕು. ಅದು ಬಿಟ್ಟು ಸಂವಿಧಾನ ನೀಡಿರುವಂತಹ ಹಕ್ಕುಗಳನ್ನ ಕೇಳಿದಂತ ಸಂದರ್ಭದಲ್ಲಿ ನೀವು ಪಾಕಿಸ್ತಾನಕ್ಕೆ ಹೋಗಿ ನೋಡಿ, ನೀವು ಅಫ್ಘಾನಿಸ್ತಾನಕ್ಕೆ ಹೋಗಿ ನೋಡಿ, ಅವಾಗ ನಿಮ್ಗೆ ಅರ್ಥ ಆಗ್ತದೆ ಎನ್ನುವಂತಹ ಇಂತಹ ಒಂದು ಹಾರಿಕೆಯ ಉತ್ತರ ಏನಿದೆ ಅದು ಅವರಿಗೆ ಜನರು ನೀಡಿದಂತಹ ಒಂದು ಗೌರವ ಏನಿದೆ ಅಥವಾ ಜನರು ಅವರನ್ನ ಯಾವ ವಿಶ್ವಾಸವನ್ನ ಇಟ್ಟು ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಅವರು ಮಾಡಿದಂತಹ ದ್ರೋಹ ಅದನ್ನ ಜನತೆ ಅರ್ಥ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಜನತೆ ಅದಕ್ಕೆ ತಕ್ಕ ಪಾಠವನ್ನ ಕಲಿಸಬಹುದು. ಅಂತಹ ನಾಯಕರು ಯಾರಿದ್ದಾರೆ ಅವರ ಅನುಕೂಲಕ್ಕೆ ತಕ್ಕಂತೆ
ಹಕ್ಕುಗಳನ್ನ ನಿರಾಕರಿಸಲ್ಪಡುವಂತಹ ಮತ್ತು ಹಕ್ಕುಗಳನ್ನ ಕೇಳಿದವರ ವಿರುದ್ಧವಾಗಿ ಹೇಳಿಕೆಯನ್ನ ನೀಡುವಂತಹ ಈ ಒಂದು ಮನಸ್ಥಿತಿಯ ಯಾವೆಲ್ಲ ನಾಯಕರಿದ್ದಾರೆ ಅವರಿಗೆ ಈ ಸಲದ ಚುನಾವಣೆಯಲ್ಲಿ ಜನತೆ ಮುಸ್ಲಿಂ ಸಮುದಾಯ ಅದೇ ರೀತಿ ಜಾತ್ಯತೀತತೆಯನ್ನ ಪ್ರೀತಿಸುವಂತಹ ಪ್ರತಿಯೊಬ್ಬರು ಕೂಡ ಈ ಚುನಾವಣೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಹಾಗಾದ್ರೆ ಈಗ ಹಿಜಾಬ್ ವಿವಾದದ ಕುರಿತಂತೆ SDPIಯ ನಿಲುವು ಏನು? ಹಿಜಾಬ್ ಅನ್ನುವಂಥದ್ದು ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳ ಒಂದು ಸಾಂಪ್ರದಾಯಿಕ ಉಡುಗೆ ತೊಡುಗೆ. ಅದರಿಂದ ಯಾರಿಗೂ ಕೂಡ ತೊಂದರೆ ಇಲ್ಲ ಮತ್ತು ಅದನ್ನ ನಾವು ಯಾರಿಗೂ ಕೂಡ ಹೇರಲ್ಪಡುವುದಿಲ್ಲ. ಯಾರೆಲ್ಲ ಸ್ವಇಚ್ಛೆಯಿಂದ ಹಿಜಾಬ್ ಅನ್ನ ಹಾಕಲಿಕ್ಕೆ ಇಷ್ಟಪಡ್ತಾರೆ ಅವರಿಗೆ ಮುಕ್ತವಾದಂತಹ ಅವಕಾಶವನ್ನ ಇಲ್ಲಿಯ ಆಡಳಿತ ವ್ಯವಸ್ಥೆ ನೀಡಬೇಕು ಅನ್ನುವಂತಹ ಆಗ್ರಹ ಇರ್ತದೆ SDPI ಇರುವಂತದ್ದು. ಮತ್ತೆ ಯಾವುದೇ ಸಂಘಟನೆಗಳಾಗಲಿ ಯಾವುದೇ ವ್ಯಕ್ತಿಗಳಾಗಲಿ ಒಂದು ಮುಸ್ಲಿಂ ಹೆಣ್ಣು ಮಗುವಿಗೆ ಒತ್ತಾಯಪೂರ್ವಕವಾಗಿ ಹಿಜಾಬ್ ಹಾಕುವುದನ್ನ ಅಥವಾ ಹಾಕಿಸುವುದನ್ನ ನಾವು ವಿರೋಧಿಸ್ತೇವೆ. ಅವರಿಗೆ ಅವರ ಇಚ್ಛೆ ಪ್ರಕಾರ ಅವರು ಆ ಉಡುಗೆ ತೊಡುಗೆಯನ್ನ ಹಾಕಲಿಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಮುಕ್ತವಾದಂತಹ ಅವಕಾಶವನ್ನ ನೀಡಬೇಕು. ಅದನ್ನು ಇಲ್ಲಿಯ ಕಾನೂನು ಪಾಲಕರು ಇಲ್ಲಿಯ ಆಡಳಿತ ವ್ಯವಸ್ಥೆ ಅದಕ್ಕೆ ಬೆಂಬಲವಾಗಿ ಅವರಿಗೆ ನೀಡಬೇಕು ಹೊರತು ಅದರ ವಿರುದ್ಧವಾಗಿ ಇರುವುದನ್ನ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಹಿಸುವುದಿಲ್ಲ. ಯಾಕಂದ್ರೆ ಈಗ ಮುಸ್ಲಿಂ ಯುವತಿಯರು ನಾವು ಹಿಜಾಬ್ ಹಾಕುದಿಲ್ಲ ಅಂತ ಹೇಳಿದ್ರೆ ನೀವು ಒತ್ತಾಯ ಮಾಡುವ ಖಂಡಿತವಾಗೂ ಇಲ್ಲ, ಒತ್ತಾಯ ಮಾಡುವುದಿಲ್ಲ. ಇಲ್ಲ. ಇನ್ನೊಂದು, ಈ ಬಾರಿಗೆ SDPI ನಲ್ಲಿ ಪ್ರಬಲ ನಾಯಕರ ಕೊರತೆ ಇದೆ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಎಲ್ಲಾ ನಾಯಕತ್ವ ಕೂಡ ಪ್ರಬುದ್ಧರು ಮತ್ತು ಪ್ರಬಲರು. ನೀವು ನಮ್ಮ ನಾಯಕರುಗಳ ಭಾಷಣಗಳು ಅಥವಾ ನಮ್ಮ ನಾಯಕರುಗಳ ಹೇಳಿಕೆಗಳು ಅಥವಾ ಪತ್ರಿಕಾ ಮಾಧ್ಯಮಗಳಲ್ಲಿ ನಡೆಸುವಂತಹ ಡಿಬೇಟ್ಗಳು ಇವೆಲ್ಲವನ್ನು ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸಿದ್ದೀರಿ ಅಂತ ಹೇಳಿ ಭಾವಿಸ್ತೇವೆ. ನಮಗೆ ಯಾವುದೇ ವಿಚಾರದಲ್ಲೂ ಕೂಡ ಹಿಂಜರಿಕೆ ಇಲ್ಲ. ನಾವು ಒಂದು ಸತ್ಯಕ್ಕಾಗಿ ನಮ್ಮ ಹೋರಾಟವನ್ನ ಎಷ್ಟು ತೀಕ್ಷ್ಣಗೊಳಿಸಲಿಕ್ಕೆ ಕೂಡ ತಯಾರಿದ್ದೇವೆ. ನಮ್ಮ ಪಕ್ಷದಲ್ಲಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಹೇಳುವಂತೆ ನಮ್ಮ ಇಲಿಯಾಸ್ ಮೊಹಮ್ಮದ್ ತುಂಬೆ ಇದ್ದಾರೆ, ಅದೇ ರೀತಿ ಅತಾವುಲ್ಲಾ ಜೋಕಟ್ಟೆ ಅವರು ಇದ್ದಾರೆ. ಇಂತಹ ಹಲವಾರು ನಾಯಕರು, ಈಗ ಶಾಫಿ ಬೆಳ್ಳಾರೆ ಅನ್ನುವಂತ ಷಡ್ಯಂತ್ರದ ಮೂಲಕ ಅವರನ್ನ ಇವತ್ತು ಜೈಲಿಗಟ್ಟಲಾಗಿದೆ. ಇಕ್ಬಾಲ್ ಬೆಳ್ಳಾರೆ ಅವರನ್ನು ಕೂಡ ಷಡ್ಯಂತ್ರದ ಮೂಲಕ ಬೆಳ್ಳಾರೆ ಪ್ರಕರಣದಲ್ಲಿ ಈಗ ಜೈಲಿನಲ್ಲಿ ಇರಿಸಲಾಗಿದೆ. ಇವರೆಲ್ಲರೂ ಕೂಡ SDPI ಪಕ್ಷದ ಮಹೋನ್ನತ ನಾಯಕರು. ಹೀಗೆ ಪ್ರತಿಯೊಂದು ಹಂತದಲ್ಲಿ ಅನ್ವರ್ ಸಾದತ್ ಬಜೆಟ್ನೂರ್ ಆಗಿರ್ಬಹುದು, ಮಿಸ್ರಿಯಾ ಕನ್ನೂರ್ ಆಗಿರಬಹುದು, ಅಲ್ಫೋನ್ಸೋ ಫ್ರಾಂಕೋ ಆಗಿರಬಹುದು, ವಿಲಿಯಂ ಮಾಟಿಸ್ ಅವರಾಗಿರಬಹುದು, ಇಂತಹ ಹಲವಾರು ನಾಯಕತ್ವ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕಿದೆ. ಬಹುಶಃ ದೊಡ್ಡ ದೊಡ್ಡ ಪಕ್ಷಗಳಲ್ಲಿ ಕೂಡ ಇಂತಹ ಗುರುತಿಸಲ್ಪಡುವಂತಹ ನಾಯಕರ ಕೊರತೆ ಇದೆ ಅಂತ ಹೇಳಿ ನನಗೆ ಅನಿಸ್ತದೆ. SDPIಗೆ ಯಾವುದೇ ನಾಯಕತ್ವದ ಕೊರತೆಯನ್ನ ಕಾಣ್ತಾ ಇಲ್ಲ. ಈಗ ಉಲ್ಲಾರದಲ್ಲಿ SDPIಯ ಯುವ ನಾಯಕ ಅಶ್ರಫ್ ಕೇಸಿರೋಡ್ ಪಕ್ಷ ತೊರೆದದ್ದು ಪಕ್ಷದಲ್ಲಿನ ಆಂತರಿಕ ಭಿನ್ನಾಭಿಪ್ರಾಯದಿಂದ ಅಂತ ಹೇಳ್ತಾರೆ, ಹೌದಾ? ನೋಡಿ, ಅಶ್ರಫ್ ಕೇಸಿರೋಡ್ ರವರು ನಮ್ಮ ಜಿಲ್ಲಾ ಮಟ್ಟದ ಒಬ್ಬರು ನಾಯಕರು. ಅವರಿಗೆ ಮತ್ತು ಪಕ್ಷದ ನಾಯಕರಿಗೆ ಅಥವಾ ಪಕ್ಷದ ಕಾರ್ಯಕರ್ತರಿಗೆ ಯಾವುದೇ ಆಂತರಿಕ ಭಿನ್ನಾಭಿಪ್ರಾಯಗಳು ಕೂಡ ಇಲ್ಲ. ಈಗ ಅಶ್ರಫ್ ಕೇಸಿರೋಡ್ ರವರು ಪಕ್ಷಕ್ಕೆ ಅಧಿಕೃತವಾಗಿ ತನ್ನ ರಾಜೀನಾಮೆಯನ್ನ ಈ ಕ್ಷಣದವರೆಗೂ ಕೂಡ ಅವರು ಸಲ್ಲಿಸಿಲ್ಲ. ಅವರೊಂದು ಟ್ವೀಟ್ ಮಾಡಿದ್ದಾರೆ, ನಾನು ಪಕ್ಷದಿಂದ ಹೊರಗೆ ಹೋಗ್ತಾ ಇದ್ದೇನೆ ಮತ್ತು ರಾಜಕೀಯ ನಿವೃತ್ತಿಯನ್ನ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿ. ಅವರಿಗೇನೋ ವೈಯಕ್ತಿಕ ಸಮಸ್ಯೆಗಳಿರ್ಬಹುದು, ವೈಯಕ್ತಿಕ ಕಾರಣಗಳಿರ್ಬಹುದು. ನಾವು ನಮ್ಮ ನಾಯಕರು ಅಶ್ರಫ್ ಕೇಸಿರೋಡ್ ಅವರನ್ನ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆವು, ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಏನೋ ಕಾರಣಗಳಿರಬಹುದು. ಅದನ್ನ ಅಶ್ರಫ್ ಕೇಸಿರೋಡ್ ಅವರು ಸ್ಪಷ್ಟಪಡಿಸಿದ್ರೆ ಇಷ್ಟರವರೆಗೆ ಅವರು ಅಂತಹ ಒಂದು ಹೇಳಿಕೆಯನ್ನ ನೀಡಿಲ್ಲ. ನಾವು ನಮ್ಮ ಪ್ರಯತ್ನವನ್ನ ಮುಂದುವರಿಸ್ತಾ ಇದ್ದೇವೆ. ಅಶ್ರಫ್ ಕೇಸಿರೋಡ್ ಅವರನ್ನ ಮತ್ತೆ ಅವರು ಪಕ್ಷಕ್ಕೆ ಬರುವುದಾದ್ರೆ ನಾವು ಸ್ವಾಗತಿಸ್ತೇವೆ ಮತ್ತು ಅವರು ನಮಗೆ ಮುಖಾಮುಖಿಯಾಗಿ ಮಾತುಕತೆ ನಡೆದರೆ ಪಕ್ಷದ ಸಿದ್ಧಾಂತವನ್ನ ಮತ್ತೆ ಮುಂದುವರಿಸ್ತಾರೆ ಅನ್ನುವಂತಹ ಆ ಒಂದು ವಿಶ್ವಾಸ ನಮಗಿದೆ. ಹಾಗಾದ್ರೆ ಈ ಬಾರಿ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಎಷ್ಟು ಕ್ಷೇತ್ರಗಳಲ್ಲಿ SDPI ಸ್ಪರ್ಧೆ ಮಾಡುತ್ತದೆ? ಈ ಬಾರಿಯ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ 6 ಕ್ಷೇತ್ರಗಳನ್ನು ನಾವು ಗುರುತಿಸಿದ್ದೇವೆ. ಆ 6 ಕ್ಷೇತ್ರಗಳಲ್ಲಿ 3 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯನ್ನ ಘೋಷಣೆ ಕೂಡ ಆಗಿದೆ. ಬಂಟ್ವಾಳ ಕ್ಷೇತ್ರ, ಬೆಳ್ತಂಗಡಿ ಮತ್ತು ಮೂಡಬಿದ್ರೆ ವಿಧಾನ ಕ್ಷೇತ್ರಗಳಲ್ಲಿ ಕ್ರಮವಾಗಿ ಇಲಿಯಾಸ್ ಮೊಹಮ್ಮದ್ ತುಂಬೆ, ಅಕ್ಬರ್ ಅಲಿ ಮತ್ತು ಅಲ್ಫೋನ್ಸ್ ಫ್ರಾಂಕೋ ಅವರು ಅಭ್ಯರ್ಥಿಯಾಗಿದ್ದಾರೆ. ಇನ್ನು ಫೆಬ್ರವರಿ 2ನೇ ವಾರ ಬರುವ ವಾರದಲ್ಲಿ ಇನ್ನೊಂದು ಪಟ್ಟಿ ಕೂಡ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಅದರಲ್ಲಿ ಇನ್ನೂ 3 ಕ್ಷೇತ್ರಗಳ ಅಭ್ಯರ್ಥಿಯ ಘೋಷಣೆ ಕೂಡ ಸಾಧ್ಯತೆ ಇದೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಉಳಿದಿರುವಂತದ್ದು ಮಂಗಳೂರು ದಕ್ಷಿಣ ಮತ್ತು ಸುಳ್ಯ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದ ಬಗ್ಗೆ ಗ್ರೌಂಡ್ ರಿಪೋರ್ಟ್ ತಯಾರಾಗ್ತಾ ಇದೆ. ಅದನ್ನ ನೋಡಿ ಪಕ್ಷದ ರಾಜ್ಯ ಸಮಿತಿ ಮುಂದಿನ ದಿನಗಳಲ್ಲಿ ತೀರ್ಮಾನವನ್ನು ಕೈಗೊಳ್ತಾರೆ. ಚುನಾವಣೆಯಲ್ಲಿ ನಿಮ್ಮ ಪ್ರಮುಖ ಎದುರಾಳಿ ಯಾರು ಎಂದು ನಿಮ್ಗೆ ಅನಿಸ್ತಾ ಇದೆ? ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಚುನಾವಣಾ ಎದುರಾಳಿ ಮತ್ತು ಸೈದ್ಧಾಂತಿಕವಾದಂತಹ ಶತ್ರು ಅಂತ ಹೇಳಿದ್ರೆ ನಮ್ಗೆ ಬಿಜೆಪಿಯನ್ನ ಸೋಲಿಸುವಂತದ್ದು ನಮ್ಮ ಪ್ರಮುಖ ಉದ್ದೇಶ.
ಅದೇ ರೀತಿ ಬಿಜೆಪಿಯನ್ನ ಸೋಲಿಸುವ ಭರದಲ್ಲಿ ಇಲ್ಲಿರ್ತಕ್ಕಂತಹ ಸೌಮ್ಯ ಕೋಮುವಾದಿಯಾಗಿರ್ತಕ್ಕಂತಹ ಅಥವಾ ಇಡೀ ಅಸಮಾನತೆಯನ್ನೇ ದ್ವಿಮುಖ ಧೋರಣೆಯನ್ನೇ ಹೊಂದಿರತಕ್ಕಂತಹ ಕಾಂಗ್ರೆಸ್ನೊಂದಿಗೆ ನಾವು ಪ್ರತಿಸ್ಪರ್ಧೆಯನ್ನ ಕಡ್ಡಾಯವಾಗಿ ಮಾಡಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಹಕ್ಕು ನಿರಾಕರಿಸಲ್ಪಡ್ತಾ ಇರುವಂತಹ ಈ ಒಂದು ವ್ಯವಸ್ಥೆಯ ಮಧ್ಯೆ ಸ್ಪಷ್ಟ ವಿರೋಧ ಪಕ್ಷವಾಗಿ ನಿಲ್ಲಬೇಕಾದಂತಹ ಕಾಂಗ್ರೆಸ್ ಪಕ್ಷ ಬಿಜೆಪಿಗೆ ಪೂರಕವಾದಂತಹ ವಾತಾವರಣವನ್ನ ನಿರ್ಮಿಸಿ ಕೊಡುತ್ತದೆ ಅಂತ ಹೇಳಿದ್ರೆ, ಅದೇ ರೀತಿ ಅನ್ಯಾಯವಾದಂತಹ ಸಂದರ್ಭದಲ್ಲಿ ಒಂದು ಖಂಡನೆಯನ್ನ ವ್ಯಕ್ತಪಡಿಸಲಿಕ್ಕೆ ಅವಕಾಶಗಳು ಇಲ್ಲ ಅಂತ ಹೇಳಿದ್ರೆ, ಅಥವಾ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಘಟಕದವರು ಮೌನ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಅದನ್ನ ಕಾಂಗ್ರೆಸ್ನ ಜಿಲ್ಲಾ ಸಮಿತಿ ತಡೆಯುತ್ತದೆ ಅಂತ ಹೇಳಿದ್ರೆ, ಈ ಶರಣ್ ಪಂಪ್ಗಳನ್ನ ಗಡಿಪಾರು ಮಾಡಬೇಕು ಅಥವಾ ಬಂಧನ ಆಗ್ಬೇಕು ಅಂತ ಹೇಳಿ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕ ಮೌನ ಪ್ರತಿಭಟನೆಗೆ ಕರೆಕೊಟ್ಟಾಗ ಅದರ ಮಧ್ಯಕ್ಕೆ ಬಂದಂತಹ ಕಾಂಗ್ರೆಸ್ನ ನಾಯಕರು ಈ ಪ್ರತಿಭಟನೆಯನ್ನು ಮಾಡಬಾರದು ಅಂತ ಹೇಳಿ ತಡೆ ಹಿಡಿತಾರೆ ಅಂತ ಹೇಳಿದ್ರೆ, ಅಂದ್ರೆ ಅನ್ಯಾಯದ ವಿರುದ್ಧ ಮಾತನಾಡಲಿಕ್ಕೆ ಅವಕಾಶ ಇಲ್ಲದಂತಹ ಪಕ್ಷಕ್ಕೆ ಪರ್ಯಾಯವಾಗಿ ಈ ಜಿಲ್ಲೆಯಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನ ನೈಜ ಜಾತ್ಯತೀತರು ಮೆಚ್ಚಿಕೊಳ್ಬೇಕು ಅನ್ನುವಂತಹ ಒಂದು ಬೇಡಿಕೆಯೊಂದಿಗೆ ಜನತೆಯ ಮುಂದೆ ನಾವು ಹೋಗ್ತೇವೆ. ಜನರು ಈ ಒಂದು ವಿಚಾರವನ್ನ, ಈ ಒಂದು ವಿಷಯವನ್ನ ಅರ್ಥ ಮಾಡಿಕೊಳ್ತಾರೆ ಅನ್ನುವಂತಹ ಭರವಸೆ ಇದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನ ಜನತೆ ಕೈ ಹಿಡಿತಾರೆ ಅನ್ನುವಂತಹ ಸ್ಪಷ್ಟ ದೃಢತೆ ಎಸ್ಡಿಪಿಐ ಪಕ್ಷಕ್ಕೆ. ಈಗ ಎಸ್ಡಿಪಿಐ ಪಕ್ಷವನ್ನ ಕಾಂಗ್ರೆಸ್ನವರು ಬಿಜೆಪಿಯ ಬಿ ಟೀಮ್ ಅಂತ ಹೇಳ್ತಾರೆ, ಅದೇ ಬಿಜೆಪಿಯವರು ಕಾಂಗ್ರೆಸ್ನ ಬಿ ಟೀಮ್ ಅಂತ ಹೇಳ್ತಾರೆ. ಹಾಗಾದ್ರೆ ಎಸ್ಡಿಪಿಐ ಪಕ್ಷ ಯಾರ ಬಿ ಟೀಮ್? ನೋಡಿ, ಅದು ಅವರವರು ಮಾಡ್ತಿರುವಂತಹ ಆರೋಪ ಪ್ರತ್ಯಾರೋಪ, ಆ ಪ್ರಶ್ನೆಗಳನ್ನ ಅವರಿಗೆ ಕೇಳ್ಬೇಕು. ಅದಕ್ಕೆ ನಾವು ಬಹಳಷ್ಟು ಸಲ ಅವರಿಗೆ ಕೇಳಿದ್ದೇವೆ. ಅಂತಹ ಯಾವುದಾದ್ರೂ ಒಂದು ದಾಖಲೆಯನ್ನ ನೀವು ನಮಗೆ ಸ್ಪಷ್ಟಪಡಿಸಿ, ನಾವು ರಾಜಕೀಯ ನಿವೃತ್ತಿಯನ್ನ ಘೋಷಿಸ್ತೇವೆ. ಎಸ್ಡಿಪಿಐಗೆ ಈ ಪಕ್ಷಗಳೊಂದಿಗೆ ಯಾವುದೇ ಮೈತ್ರಿ ಅಥವಾ ಯಾವುದೇ ಸಂಬಂಧಗಳನ್ನ ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಸ್ಡಿಪಿಐ ಅನ್ನುವಂಥದ್ದು ಈ ದೇಶದ ಸಂವಿಧಾನದ ಆಶಯವನ್ನ ಹೊತ್ತಿರ್ತಕ್ಕಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯ ನೈಜ ಸೌಂದರ್ಯವನ್ನ ಕಾಪಾಡುವಂತಹ ಭಯಮುಕ್ತ ಸ್ವಾತಂತ್ರ್ಯ ಮತ್ತು ಹಸಿವು ಮುಕ್ತ ಸ್ವಾತಂತ್ರ್ಯ ಅನ್ನುವಂತಹ ಘೋಷಣೆ ಇರತಕ್ಕಂತಹ ಒಂದು ನಿರ್ಭೀತಿಯ ಸಮಾಜವನ್ನ ಹುಟ್ಟು ಹಾಕಲಿಕ್ಕೆ ಹೊರಟಂತಹ ಎಲ್ಲ ಪಕ್ಷಗಳಿಗಿಂತಲೂ ಸರ್ವಶ್ರೇಷ್ಠವಾದಂತಹ ಒಂದೇ ಸ್ಥಾನದಲ್ಲಿ ನಿಲ್ಲುವಂತಹ, ನಮ್ಗೆ ಜನಬೆಂಬಲ ಕಡಿಮೆ ಇರಬಹುದು ಅಥವಾ ನಮ್ಮಲ್ಲಿ ಜನಪ್ರತಿನಿಧಿಗಳು ಕಡಿಮೆ ಇರಬಹುದು, ಆದ್ರೆ ನಮ್ಮ ಆದರ್ಶಗಳಿಗೆ ಆಶಯಗಳಿಗೆ ಯಾವುದೇ ರೀತಿಯ ಚ್ಯುತಿ ಬಾರದಂತೆ ಇವತ್ತಿಗೂ ಕೂಡ ನಡೆದುಕೊಳ್ತಾ ಇದ್ದೇವೆ. ಭ್ರಷ್ಟಾಚಾರಕ್ಕೆ ಕೈ ಒಡ್ಡದೆ, ಆಮಿಷಗಳಿಗೆ ಬಲಿಯಾಗದೆ ನಾವು ಸಿದ್ಧಾಂತದೊಂದಿಗೆ ಆದರ್ಶಗಳೊಂದಿಗೆ ಮುಂದೆ ನಿಂತು ಈ ಒಂದು ರಾಜಕೀಯ ಹೋರಾಟವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಎಸ್ಡಿಪಿಐ ಎಲ್ಲಕ್ಕಿಂತಲೂ ನಂಬರ್ 1 ಆದಂತಹ ಪಕ್ಷ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಹಾಗಾದ್ರೆ ಈಗ ಎಸ್ಡಿಪಿಐಯ ಚುನಾವಣಾ ಪ್ರಣಾಳಿಕೆ ಏನು? ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಚುನಾವಣಾ ಪ್ರಣಾಳಿಕೆ ಏನು ಅಂತ ಹೇಳಿದ್ರೆ, ಒಂದು ಸೋಷಿಯಲ್ ವೆಲ್ಫೇರ್ ಸ್ಟೇಟ್, ಒಂದು ಸಾಮಾಜಿಕವಾದಂತಹ ಸಮಾಜ ಕಲ್ಯಾಣ ರಾಷ್ಟ್ರವನ್ನ ನಿರ್ಮಿಸುವುದೇ ಎಸ್ಡಿಪಿಯ ಗುರಿ. ಜನತೆಗೆ ಹಾನಿಕಾರಕವಲ್ಲದಂತಹ, ಅದೇ ರೀತಿ ಭ್ರಷ್ಟಾಚಾರ ಮುಕ್ತವಾದಂತಹ, ಪಾರದರ್ಶಕವಾದಂತಹ ಆಡಳಿತವನ್ನ ಜನತೆಗೆ ನೀಡಬೇಕು ಅನ್ನುವಂತಹ ಪ್ರಣಾಳಿಕೆಯೊಂದಿಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಫೀಲ್ಡ್ ಅಲ್ಲಿ ಇದೆ. ನಾವು ಮೊದಲಿಂದಲೂ ಹೇಳ್ತಾ ಬರ್ತಾ ಇದ್ದೇವೆ, ಎಸ್ಡಿಪಿಐ ಪಕ್ಷಕ್ಕೆ 2 ವಿಧದ ರಾಜಕೀಯವನ್ನ ನಾವು ಮಾಡ್ತೇವೆ. ಒಂದು ಹೋರಾಟದ ರಾಜಕೀಯ, ಇನ್ನೊಂದು ಚುನಾವಣಾ ರಾಜಕೀಯ. ಆದ್ರೆ ನಾವು ಫಸ್ಟ್ ಪ್ರಿಯಾರಿಟಿ ನೀಡುವಂತದ್ದು ಎಸ್ಡಿಪಿಐ ಪಕ್ಷದ ಪ್ರಥಮ ಆದ್ಯತೆ ಹೋರಾಟದ ರಾಜಕೀಯಕ್ಕಾಗಿರ್ತದೆ. ಅಂದ್ರೆ ಜನತೆ ಸಂಕಷ್ಟದಲ್ಲಿ ಇರುವಂತಹ ಸಂದರ್ಭದಲ್ಲಿ, ಜನತೆ ಬದುಕಿಗಾಗಿ ಪ್ರಯಾಸ ಪಡುತ್ತಿರುವಂತಹ ಸಂದರ್ಭದಲ್ಲಿ ಆ ಜನತೆಗೆ ಸ್ಪಂದನೆಯನ್ನ ನೀಡಿದಂತಹ ಇಲ್ಲಿಯ ರಾಜಕೀಯ ಪಕ್ಷಗಳಾಗಿರ್ಬೋದು, ಆಡಳಿತ ವ್ಯವಸ್ಥೆಗಳಾಗಿರ್ಬೋದು, ಅವಾಗ ಪರ್ಯಾಯವಾದಂತಹ ಸ್ಪಂದನೆಯನ್ನ ನೀಡಲಿಕ್ಕೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತುದಿಗಳಲ್ಲಿ ನಿಲ್ತದೆ. ಸಾಮಾಜಿಕ ಸೇವೆಯನ್ನ ಮಾಡ್ತದೆ, ಶ್ರಮದಾನಗಳನ್ನ ಮಾಡ್ತದೆ, ಜನತೆಯ ಜೊತೆ ನಿಂತು ಅವರ ಸಂಕಷ್ಟಗಳಿಗೆ ಪರಿಹಾರವನ್ನು ಒದಗಿಸ್ತದೆ. ಅದೇ ರೀತಿ ಯಾವುದೇ ರಾಜಕೀಯ ಪಕ್ಷಗಳಲ್ಲೂ ಕೂಡ ಇಲ್ಲದಂತಹ ಒಂದು ಸೇವೆಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾಡ್ತಾ ಇದೆ. ಸುಮಾರು 39 ಮಾಹಿತಿ ಕೇಂದ್ರಗಳು, ಸರ್ಕಾರದ ಯೋಜನೆಗಳನ್ನ ಉಚಿತವಾಗಿ ಜನತೆಗೆ ತಲುಪಿಸಲಿಕ್ಕೆ ಬೇಕಾದಂತ, ಅಂದ್ರೆ ಆನ್ಲೈನ್ ನ ತೊಂದರೆಗಳು ಎಷ್ಟೆಲ್ಲ ಇದೆ, ಜನರನ್ನ ಯಾವ ರೀತಿ ಅಲುಗಾಡಿಸ್ತಾರೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಅದರ
ಸೇವೆಯನ್ನು ಮಾಡಲಿಕ್ಕಿರುವಂತಹ 39 ಮಾಹಿತಿ ಕೇಂದ್ರಗಳನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ಸಮರ್ಪಿಸಿದ್ದೇವೆ. ಅದರಲ್ಲಿ 2 ಪೂರ್ಣಾವಧಿಯ ಕಾರ್ಯಕರ್ತರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಬ್ಬರು ಫೀಲ್ಡ್ ವರ್ಕರ್ ಆಗಿ, ಒಬ್ಬರು ಕಚೇರಿಯಲ್ಲಿ ಕೂತು ಇದರ ಉಪಯೋಗವನ್ನು ಪಡೆಯುತ್ತಾ ಇರುವಂತಹದ್ದು ಯಾರು? ಜನಸಾಮಾನ್ಯರು. ಇತ್ತೀಚೆಗೆ ಏನು ಪಾಪ್ಯುಲರ್ ಫ್ರಂಟ್ ಸಂಘಟನೆಯ ನಿಷೇಧವಾಯಿತು, ಆ ಸಂದರ್ಭದಲ್ಲಿ ಇದೇ ಬಿಜೆಪಿ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಇಂತಹ ಮಾಹಿತಿ ಕೇಂದ್ರವನ್ನು ಕೂಡ ಅವರ ರಾಜಕೀಯ ಬಲವನ್ನ ಬಳಸಿಕೊಂಡು ಅದಕ್ಕೆ ಕೂಡ ಬೀಗ ಜಡಿಸುವಂತಹ ಈ ರಾಜಕೀಯ ವ್ಯವಸ್ಥೆ ಎಷ್ಟರ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯನ್ನು ನಿಷೇಧ ಮಾಡಿದಂತಹ ಸಂದರ್ಭದಲ್ಲಿ ನಾವು ಜನರಿಗೆ ಸೇವೆಯನ್ನ ನೀಡ್ತಾ ಇದ್ದಂತಹ ಮಾಹಿತಿ ಕೇಂದ್ರಗಳನ್ನು ಕೂಡ ಇವರ ರಾಜಕೀಯ ಬಲವನ್ನ ಬಳಸಿಕೊಂಡು ಅದನ್ನ ಮುಚ್ಚುವಂತಹ, ಅದನ್ನ ಸೀಸ್ ಮಾಡುವಂತಹ ಪ್ರಕ್ರಿಯೆಗಳಿಗೆ ಇವರ ರಾಜಕೀಯವನ್ನ ಬಳಸಿದ್ದಾರೆ. ಇದಕ್ಕೆ ಬೇಕಾಗಿ ನಾವು ಹೈಕೋರ್ಟ್ ನಲ್ಲಿ ಕಾನೂನು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅದು ತೆರೆಯಲ್ಪಟ್ಟು ಮತ್ತೆ ಜನಸೇವೆಗೆ ಸಿದ್ಧವಾಗಲಿಕ್ಕೆ ಇದೆ. ಇದಾಗಿರ್ತದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಪ್ರಣಾಳಿಕೆ. ಇಂತಹ ಜನಸೇವೆಯ ಮೂಲಕ ಗುರುತಿಸಿಕೊಂಡು ಜನತೆಗೆ ಒಂದು ಅತ್ಯುತ್ತಮವಾದಂತಹ ನಾಯಕತ್ವವನ್ನು ನೀಡುವಂತಹ ಗುರಿಯನ್ನ ಎಸ್ಡಿಪಿಐ ಪಕ್ಷ ಹೊಂದಿರುತ್ತದೆ. ಹಾಗಾದ್ರೆ ಈ ಬಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ರಿಯಾಜ್ ಪರಂಗಿಬೆಟ್ಟೆ ಅವರು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಎಲೆಕ್ಷನ್ ನಿಲ್ತಾರೆ? ನನ್ನ ವೈಯಕ್ತಿಕವಾಗಿ ನನ್ನ ಹೆಸರು ಈಗ ಸೂಚಿಸಲ್ಪಟ್ಟಿರುವಂತದ್ದು, ನಮ್ಮ ಕ್ಯಾಡರ್ಗಳು ಮತ್ತು ಕಾರ್ಯಕರ್ತರು ಸೂಚಿಸಲ್ಪಟ್ಟಿರುವಂತದ್ದು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕೆಲವೊಂದು ನಾಮನಿರ್ದೇಶಿತ ಹೆಸರುಗಳ ಪೈಕಿ ನನ್ನದು ಕೂಡ ಒಂದು ಹೆಸರು ಇದೆ. ರಾಜ್ಯ ಸಮಿತಿ ಅದನ್ನ ತೀರ್ಮಾನ ಮಾಡಿ ಚುನಾವಣೆಗೆ ಸ್ಪರ್ಧೆಗೆ ಇಳಿಬೇಕು ಅಂತ ಹೇಳಿ ನನಗೆ ಸೂಚನೆಯನ್ನ ನೀಡಿದ್ರೆ ಮುಂದಿನ ದಿನಗಳಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಸ್ಪರ್ಧಿಸಲಿದ್ದೇನೆ. ಈಗ ಉಳ್ಳಾಲ ಕ್ಷೇತ್ರದಲ್ಲಿ ಪ್ರಬಲ ಮುಸ್ಲಿಂ ನಾಯಕ ಯುಟಿ ಖಾದರ್ ಮುಂದೆ ಸ್ಪರ್ಧಿಸಿದ್ರೆ ಪಕ್ಷಕ್ಕೆ ಪ್ಲಸ್ ಆಗತ್ತೆ ಅದು? ನೋಡಿ, ಪ್ರಬಲ ನಾಯಕ ಅಂತ ಹೇಳ್ಬೇಕಾದ್ರೆ ಮುಸ್ಲಿಂ ಸಮುದಾಯದ 90% ಮತಗಳನ್ನ ಪಡೆಯುತ್ತಾ ಇದ್ದಾರೆ. ಆದ್ರೆ ಆ ಸಮುದಾಯದ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಹಿಂದೆ ಸರಿಯುವಂತಹ ವ್ಯಕ್ತಿಗಳನ್ನ ಯಾವ ರೀತಿ ಪ್ರಬಲ ನಾಯಕ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ? ಆದ್ದರಿಂದ ಯುಟಿ ಖಾದರ್ ಸಾಬ್ರವರು ಉಳ್ಳಾಲ ಕ್ಷೇತ್ರದ ಅಥವಾ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪ್ರಬಲ ನಾಯಕ ಖಂಡಿತವಾಗಿ ಅಲ್ಲ. ಯಾಕೆಂತ ಹೇಳಿದ್ರೆ ದಮನಿತ ಸಮುದಾಯದ ಸಂಕಷ್ಟಗಳ ಜೊತೆ ನಿಲ್ಲುವುದರಲ್ಲಿ ಅವರು ವಿಫಲರಾಗಿದ್ದಾರೆ, ಪದೇ ಪದೇ ವಿಫಲರಾಗಿದ್ದಾರೆ. ಈ ಜಿಲ್ಲೆಯಲ್ಲಿ ಮೇಳೈಸ್ತಾ ಇರುವಂತದ್ದು ಕೋಮುವಾದ. ಈ ಕೋಮುವಾದ ಅಥವಾ ಹಿಂದುತ್ವವಾದ ಅಥವಾ ಇಲ್ಲಿರ್ತಕ್ಕಂತಹ RSS ನ ಆ ವಿವಿಧ ಪ್ರಯೋಗಗಳೇನಿದೆ, ಆ ಪ್ರಯೋಗಗಳಿಗೆ ಮನೆ ಹಾಕುವ ರೀತಿಯಲ್ಲಿ ಇವರು ವಿರೋಧ ಪಕ್ಷದಲ್ಲಿದ್ದುಕೊಂಡು ವರ್ತಿಸ್ತಾರೆ ಅಂತ ಹೇಳಿದ್ರೆ ಜನತೆಗೆ ಅದರ ಬಗ್ಗೆ ಬಹಳ ದುಃಖ ಇದೆ ಮತ್ತು ಆಕ್ರೋಶ ಇದೆ. ಆ ಆಕ್ರೋಶವನ್ನ ಈ ಚುನಾವಣೆಯಲ್ಲಿ ಅವರು ವ್ಯಕ್ತಪಡಿಸಲಿಕ್ಕಿದ್ದಾರೆ. ಯಾಕಂತ ಹೇಳಿದ್ರೆ ಯಾವುದೇ ಸಂದರ್ಭದಲ್ಲೂ ಕೂಡ ದಮನಿತ ಸಮುದಾಯದ ದೌರ್ಜನ್ಯಕ್ಕೆ ಆ ದೌರ್ಜನ್ಯವನ್ನ ನಿಲ್ಲಿಸಲಿಕ್ಕೆ ಅಥವಾ ಆ ದಮನಿತ ಸಮುದಾಯದ ಪರವಾಗಿ ಧ್ವನಿ ಎತ್ತುವುದರಲ್ಲಿ ಯುಟಿ ಖಾದರ್ ಸಾಹೇಬರು ಅಂದ್ರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು, ಯಾಕಂತ ಹೇಳಿದ್ರೆ ಅವರಿಗೆ ಜವಾಬ್ದಾರಿ ಇದೆ. ಸಚಿವರಾಗಿದ್ದವರು ಮತ್ತು 4 ಬಾರಿ ಅಂದ್ರೆ ಒಂದು ಉಪಚುನಾವಣೆ ಮತ್ತು 3 ಸಾರ್ವತ್ರಿಕ ಚುನಾವಣೆಯಲ್ಲಿ ಜನತೆ ಅವರನ್ನ ಹರಸಿ ಅವರನ್ನ ವಿಜಯಗೊಳಿಸಿದೆ. ಯಾಕಂತ ಹೇಳಿದ್ರೆ ಜನತೆಯ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಮತ್ತು ವಿಧಾನಸೌಧದಲ್ಲಿ ಜನತೆಯ ಧ್ವನಿಯಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ. ಅದು ಬಿಟ್ಟು ಇವರಿಗೆ ಸಿಗುವಂತಹ ಅನುದಾನದ ಅಲ್ಲಿ ಸಿಕ್ಕಿದಂತಹ ಕೆಲಸದಲ್ಲಿ ಅನುದಾನ ಏನಂತ ಹೇಳಿದ್ರೆ, ಇಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಕಾರ ಅನುದಾನಗಳು ರಾಜ್ಯ ಸರ್ಕಾರಗಳಲ್ಲಿ ಅನುಮೋದನೆಗೊಂಡ ನಂತರ ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ ಇಲ್ಲಿ ವ್ಯವಸ್ಥೆ ಇದೆ. ಜಿಲ್ಲಾಧಿಕಾರಿಗಳಿದ್ದಾರೆ, ತಹಶೀಲ್ದಾರ್ಗಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತಹ ಲೋಕೋಪಯೋಗಿ ಇಲಾಖೆ ಇದೆ, ಅವರೆಲ್ಲರೂ ಸೇರಿ ಮಾಡ್ತಾರೆ. ಈ ಅನುದಾನಗಳನ್ನೇ ನಾನೇನೋ ದೊಡ್ಡ ಸಾಧನೆ ಮಾಡಿದ್ದೇನೆ ಅಂತ ಹೇಳಿದ್ರೆ ಅದನ್ನ ಒಪ್ಪಿಕೊಳ್ಳುವಷ್ಟು ಮುನ್ನುಗ್ಗರಲ್ಲ ಮತದಾರರು. ಅದನ್ನ ಅಷ್ಟು ಉತ್ಸುಕತೆಯನ್ನ ಮಾಡ್ಲಿಕ್ಕೆ ಕಾರಣವೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಲೋಕೋಪಯೋಗಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಯಾವ ರೀತಿ ತಾಂಡವಾಡ್ತಾ ಇದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಕಾಂಟ್ರಾಕ್ಟರ್ಗಳು ಅಮಿತ್ ಶಾ ಮತ್ತು ಮೋದಿ ಅವರಿಗೆ ಪತ್ರ ಬರೆದು ಹೇಳಿದಂತಹ ವಿಚಾರವನ್ನ ಗಮನಿಸ್ತೇವೆ. ಬಿಜೆಪಿಯ ಕಮಿಷನ್ ದಂಡ ಇವತ್ತು 40% ಬೆಳೆದು ನಿಂತಿದೆ. ಅಂಥದ್ದೇ ರೀತಿಯಲ್ಲಿ ಬಿಜೆಪಿ ಅದನ್ನೇ ಫಾಲೋ ಮಾಡುವಂತಹ 40% ಕಮಿಷನ್ ದಂಡವನ್ನು ಕೂಡ ಈ ಶಾಸಕರು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ಅಭಿವೃದ್ಧಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಸ್ವಯಂ ಬೆಳವಣಿಗೆಗೋಸ್ಕರ ತನ್ನ ಆಸ್ತಿಯ ಕ್ರೋಢೀಕರಣವನ್ನ ಏರಿಕೆ ಮಾಡಲಿಕ್ಕೋಸ್ಕರ ಮಾಡುವಂತಹ ಒಂದು ಬಿಸ್ನೆಸ್ ಮಾತ್ರವೇ ಹೊರತು ಅದು ಅಭಿವೃದ್ಧಿ ಅಲ್ಲ. ಹಾಗಾದ್ರೆ ಖಾದರ್ ಅವರು ಪರ್ಸೆಂಟೇಜ್ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ? 100% ಆಗಿ ಅದಕ್ಕೆ ಬೇಕಾದಂತಹ ಎಲ್ಲ ಪುರಾವೆಗಳಿದೆ. ಮುಂದಿನ ದಿನಗಳಲ್ಲಿ ಮಾಧ್ಯಮದ ಮುಂದೆ ಬಂದು
ದಾಖಲೆ ಸಮೇತ ಹೇಳ್ತೇವೆ. ಸರ್ಕಾರಿ ಜಮೀನನ್ನ ಇವರ ಆಪ್ತರಿಗೆ ಯಾವ ರೀತಿ ಸೇಲ್ ಮಾಡಿದ್ದಾರೆ ಮತ್ತು ನಗರಸಭೆಯ ಕಟ್ಟಡವನ್ನ ಯಾವ ರೀತಿ ಆಪ್ತರಿಗೆ ಕೊಟ್ಟು ದುರುಪಯೋಗ ಮಾಡಿದ್ದಾರೆ ಮತ್ತು ಇಂತಹ ಹಲವಾರು ಸಮಸ್ಯೆಗಳಿದೆ. 9 ಕೆರೆಯ ಆ ಮನೆ ನಿವೇಶನದ ಸಮಸ್ಯೆ, ಅದು ಸರ್ಕಾರ ಒಂದಷ್ಟು ಕೋಟಿ ರೂಪಾಯಿಗಳನ್ನ ಅಲ್ಲಿ ವ್ಯಯಿಸಿದೆ. ಅದರ ಬಗ್ಗೆ ಮುತುವರ್ಜಿ ಇಲ್ಲ, ಕಾಳಜಿ ಇಲ್ಲ. ಇಂತಹ ಹಲವಾರು ಸಮಸ್ಯೆಗಳಿದೆ. ಕಡಲ್ಕೊರೆತದ ಆ ಒಂದು ವಿಚಾರದಲ್ಲಿ ತಡೆಗೋಡೆಯ ನಿರ್ಮಾಣ, ಶಾಶ್ವತವಾದಂತಹ ಪರಿಹಾರ ಇಷ್ಟರವರೆಗೂ ಕೂಡ ದಕ್ಕಿಲ್ಲ. ಎಲ್ಲ ಬಿಟ್ಟು ಸಾಮಾನ್ಯವಾದಂತಹ ಜನರಿಗೆ ಒಂದು ಸಹಕಾರವಾಗುವಂತಹ ಸರ್ಕಾರದ ಯೋಜನೆಗಳನ್ನ ಸುಲಲಿತವಾಗಿ ಜನತೆಗೆ ತಲುಪಿಸುವ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆಯನ್ನು ಕೂಡ ಕ್ಷೇತ್ರದಲ್ಲಿ ಕಲ್ಪಿಸಿಲ್ಲ. ಕೇವಲ ಜನರನ್ನ ತೃಪ್ತಿಪಡಿಸುವಂತಹ ಮತ್ತು ತನ್ನ ಆಪ್ತ ವಲಯದ ಇನ್ಕಮ್ ಸೋರ್ಸ್ ಅನ್ನ ಜಾಸ್ತಿ ಮಾಡುವಂತಹ ಪರಿಕಲ್ಪನೆ ಮಾತ್ರ ಹೊಂದಿದ್ದಾರೆ ಅನ್ನುವಂಥದ್ದು ನನ್ನ ಆರೋಪ. ಇಷ್ಟು ಹೊತ್ತು ನಮ್ಮ ರಾಷ್ಟ್ರ ರಾಜಕೀಯದ ಬಗ್ಗೆ ಆಗಿರ್ಬೋದು, ಮುಂದಿನ ವಿಧಾನಸಭಾ ಚುನಾವಣೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಬೆಂಗಳೂರಿನ ಕಡೆಯಿಂದ ನಮಸ್ಕಾರ. ಧನ್ಯವಾದಗಳು.